ಆಯ್ತು, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರವೀಣ ಮಾತಾಜಿ, ನಿಮ್ಗೆ ಹೋಸ್ಟ್ ಮಾಡ್ತೀನಿ. ಹೋಸ್ಟ್ ಮಾಡಿ ಮಾತಾಜಿ. ಆಗಿದೆ ನೋಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ, ನಿಮ್ಮನ್ನ ಹೋಸ್ಟ್ ಮಾಡುದ ಮಾತಾಜಿ? ಯಾರು ಇಲ್ಲಲ್ಲ ಮಾತಾಜಿ, ಬಂದಿಲ್ಲ ಇವತ್ತುನು. ಅದೇ ಯಾರು ಕಾಣಿಸೋದಿಲ್ಲ ಮಾತಾಜಿ. ಮಾಡಿ ಮಾತಾಜಿ. ಓಕೆ ಮಾತಾಜಿ, ಮಾಡ್ತೀನಿ. ಉಮಾ ಕುಲಕರ್ಣಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸಿಗೆ ಅಲ್ಲಿ ಭಾಗವತಂ ಕ್ಲಾಸಿಗೆ ಬರಲ್ವಾ ನೀವು? ಇಲ್ಲ 11 ಮಾತಾಜಿ, ಗಂಟೆದು. ಇಲ್ಲ ಬರ್ತಾ ಇಲ್ಲ. ಬನ್ನಿ ಮಾತಾಜಿ. ಹಾ ಬರ್ತೀನಿ ಮಾತಾಜಿ, ನನ್ನನ್ನು ಹೋಸ್ಟ್ ಮಾಡಿ. ಹಾ ಮತ್ತೆ ಅಯ್ಯೋ ಸಾರಿ, ಒಂದು ನಿಮಿಷ. ಇಲ್ಲೆಲ್ಲ ಹೋಗ್ತಿದ್ದಿಲ್ಲ. ಇಲ್ಲ, ಹ್ಯಾಂಡ್ ರೈಸ್ ಮಾಡ್ತೀನಿ ಮಾತಾಜಿ. ಸಾರಿ, ಮಾಡಿದ್ದೀನಿ ಮಾತಾಜಿ, ಮಾಡಿದೆ. ಓಕೆ ಓಕೆ, ಥ್ಯಾಂಕ್ ಯು. ಮಾಡ್ಲಿಲ್ವಾ? ಮಾಡಿಲ್ಲ, ಮಾಡಿದೆ ಅಲ್ಲ. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಕೃಷ್ಣ ದೇವೋತ್ತಮ ಪರಮ ಪುರುಷ ಪುಸ್ತಕ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಹರೇ ಕೃಷ್ಣ ಪ್ರಾರ್ಥನೆ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಪ್ರಾರ್ಥನೆಯೊಂದಿಗೆ ನಾವು ಈ ತರಗತಿಯನ್ನು ಶುರು ಮಾಡೋಣ. ಎಸ್, ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನಿಸಾಂಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಣ್ಣ ಒಂದು ಇದೆಲ್ಲ ಪ್ರೇಯರ್ ಇಂದ ಅದನ್ನ ನಾವು ಮತ್ತೆ ಶುರು ಮಾಡೋಣ ಕ್ಲಾಸ್ನ. ಕೃಷ್ಣ 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 ಹೇ. ಇದೆಷ್ಟೋ ಸತಿ ಕೃಷ್ಣ ಆಗೋಯ್ತು. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ.
ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ಶ್ರೀ ರಾಮ ರಾಘವ ರಕ್ಷ ಮಾಂ. ಶ್ರೀ ಕೃಷ್ಣ ಕೇಶವ ಪಾಹಿ ಮಾಂ. ಶ್ರೀ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು ತರಗತಿಯನ್ನು ಆಯೋಜಿಸುತ್ತಾ ರಾಧಾ ಗೋವಿಂದ ಮಂದಿರ ಮಂಗಳೂರು ಮತ್ತೆ ಅದರ ಪ್ರೆಸಿಡೆಂಟ್ ಆಗಿರುವ ಇವರು ನಾಮನಿಷ್ಠ ಪ್ರಭುಗಳಿಗೆ ಮತ್ತೆ ಎಲ್ಲಾ ಗುರುಗಳಿಗೆ ನಮ್ಮ ವಂದನೆಗಳನ್ನ ಸಲ್ಲಿಸುತ್ತಾ ಈ ತರಗತಿಯನ್ನ ಶುರು ಮಾಡೋಣ. ಮಾತಾಜಿ ಓದಿಸ್ತೀರಾ? ನಿಮಿಷ ಮಾತಾಜಿ, ಏನೋ ಪ್ರಾಬ್ಲಮ್ ಬಂತು. ಹೌದಾ? ಓದಿಸ್ತೀನಿ. ಹರೇ ಕೃಷ್ಣ. ಇದು ವೇದಗಳದ್ದೇ ಇದೆ, ಮುಂದುವರಿತಾ ಇದೆ. ವೇದಗಳ ಪ್ರಾರ್ಥನೆ, ವೇದಗಳಲ್ಲಿ ಏನೇನಿದೆ, ವೇದಗಳಲ್ಲಿ ಭಗವಂತನ ಬಗ್ಗೆ ಅಂತ ಹೇಳ್ಬಿಟ್ಟು ಅದೇ ಪ್ರಾರ್ಥನೆ ಇನ್ನ ಮುಂದುವರಿತಾ ಇದೆ. ಇದು ಸ್ವಲ್ಪ ದೊಡ್ಡ ಟಾಪಿಕ್ ಇದೆ ಇದರಲ್ಲಿ, ಈ ಕೃಷ್ಣ ಬುಕ್ ಅಲ್ಲಿ ಇದು ಸ್ವಲ್ಪ ದೊಡ್ಡ ಟಾಪಿಕ್ ಇದೆ. ಒಂದ್ ನಿಮಿಷ ಮಾತಾಡಿ, ನಾನು ಮೊಬೈಲ್ ಅಲ್ಲೇ ಬುಕ್ ಇದ್ದವ್ರು ಓದ್ತೀರಾ? ಹರೇ ಕೃಷ್ಣ. 677ನೇ ಪೇಜ್, 677ನೇ ಪೇಜ್ ಅಲ್ಲಿ ಲಾಸ್ಟ್ ಪ್ಯಾರ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮಾತಾಜಿ ಓದಿ ಮಾತಾಜಿ. ವಿವಿಧ ಜೀವ ಅಲ್ಲಿಂದ ಅಲ್ಲ, ವಿವಿಧ ಅಲ್ಲ ಜೀವ ಮಾತಾಜಿ, ಒಬ್ಬ ನಿರ್ದಿಷ್ಟ ಜೀವ. ನೆಕ್ಸ್ಟ್ ಪ್ಯಾರಾ ತಗೊಳ್ಳಿ. 677 ಅಲ್ವಾ? ಹಾ ಅದೇ ಅಲ್ಲ, ಅಕಸ್ಮಾತ್ ಇಲ್ಲ ಅಂದ್ರೆ ಅದರ ನೆಕ್ಸ್ಟ್ ಪ್ಯಾರಾ ತಗೊಳ್ಳಿ ಮಾತಾಜಿ. ಒಬ್ಬೊಬ್ರು ಬುಕ್ ಅಲ್ಲಿ ಒಂಚೂರು ಪೇಜ್ ಹೆಚ್ಚು ಕಮ್ಮಿ ಇರ್ಬೋದು. ಓಕೆ. ಮಾತಾಜಿ ಸ್ಕ್ರೀನ್ ಬರ್ತಿಲ್ಲ ಮಾತಾಜಿ. ಸ್ಕ್ರೀನ್ ಬಂದಿಲ್ಲ. ಆಗ್ತಾ ಇದಾರೆ. ಒಬ್ಬನ ನಿರ್ದಿಷ್ಟ ಅಲ್ಲಿಂದನಾ? ಒಬ್ಬ ನಿರ್ದಿಷ್ಟ ಅಲ್ಲಿದ್ದ. ಒಬ್ಬ ನಿರ್ದಿಷ್ಟ ಜೀವಿಯ ದೇಹದಲ್ಲಿ ಇರುವ ಪರಮಾತ್ಮನು ಪ್ರಭುವಿನ ಪೂರ್ಣ ವಿಸ್ತೃತ ರೂಪನಾದರೂ ಅವನು ಪೂಜಾರ್ಹನು. ಆದುದರಿಂದ ಧ್ಯಾನ ಪ್ರಕ್ರಿಯೆಯ ಉದ್ದೇಶವು ಬರೀ ಜೀವನು ಪರಮಾತ್ಮ ರೂಪನ ವಿಷ್ಣುವಿನ ಚರಣ ಕಮಲಗಳಲ್ಲಿ ತನ್ನ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗಲಿ ಎನ್ನುವುದೇ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಇದೇ ಸಮಾಧಿಯ ನಿಜ ರೂಪ. ಜೀವನು ತನ್ನ ಪ್ರಯತ್ನ ಮಾತ್ರದಿಂದಲೇ ಭೌತಿಕ ಸೆರೆಯಿಂದ ಬಿಡುಗಡೆಯಾಗಲಾರ. ಆದುದರಿಂದ ಅವನು ಪರಮ ಪ್ರಭುವಿನ ಅಥವಾ ತನ್ನೊಳಗಿರುವ ಪರಮಾತ್ಮನ ಚರಣ ಕಮಲಗಳ ಸೇವೆಯನ್ನು ಕೈಗೊಳ್ಳಬೇಕು. ಈ ವಿಷಯದಲ್ಲಿ ಶ್ರೀಮದ್ ಭಾಗವತದ ಶ್ರೇಷ್ಠ ಭಾಷ್ಯಕಾರರಾದ ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನು ರಚಿಸಿದ್ದಾರೆ. ಅದರ ಭಾವಾರ್ಥವು ಇದು: ಪ್ರಿಯ ಪ್ರಭು, ನಾನು ಎಂದೆಂದೂ ನಿನ್ನ ವಿಭಿನ್ನಂಶನು. ಆದರೆ ನಾನು ಭೌತಿಕ ಶಕ್ತಿಗಳ ಬಂಧನಕ್ಕೆ ಒಳಗಾಗಿದ್ದೇನೆ. ಅವು ನಿನ್ನಿಂದ ಹೊರಹೊಮ್ಮಿದವೆ. ಎಲ್ಲ ಕಾರಣಗಳ ಕಾರಣನಾಗಿ ಪರಮಾತ್ಮನಾಗಿ ನೀನು ನನ್ನ ದೇಹವನ್ನು ಪ್ರವೇಶಿಸಿದ್ದೀಯೆ. ಜ್ಞಾನದ ಪರಮಾನಂದದ ಬದುಕನ್ನು ನಿನ್ನೊಡನೆ ಸವಿಯುವ ಭಾಗ ನನ್ನದು. ಆದುದರಿಂದ ಪ್ರಿಯ ಪ್ರಭು, ದಿವ್ಯಾನಂದದ ನನ್ನ ಮೂಲ ಸ್ಥಿತಿಗೆ ನಾನು ಮರಳುವುದು ಸಾಧ್ಯವಾಗುವಂತೆ ನಾನು ನಿನಗೆ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸುವಂತೆ ಆಜ್ಞೆ ಮಾಡು. ಈ ಭೌತಿಕ ಜಗತ್ತಿನಲ್ಲಿ ಗೋಜಿಗೆ ಸಿಕ್ಕಿಕೊಂಡಿರುವ ಜೀವಿಯು ತನ್ನ ಪ್ರಯತ್ನದಿಂದಲೇ ಬಿಡುಗಡೆಯಾಗಲಾರ ಎಂದು ಮಹಾಪುರುಷರು ಅರ್ಥ ಮಾಡಿಕೊಳ್ಳುತ್ತಾರೆ. ದೃಢವಾದ ಭಕ್ತಿ ನಿಷ್ಠೆಗಳಿಂದ ಇಂತಹ ಮಹಾಪುರುಷರು ಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗುತ್ತಾರೆ. ವೇದಗಳ ಸಾಕಾರ ರೂಪಗಳ ತೀರ್ಮಾನ ಇದು. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆ ಹೇಳಿದವು: ಪ್ರಿಯ ಪ್ರಭುವೆ, ಪರಮ ಸತ್ಯದ ಪರಿಪೂರ್ಣ ಅರಿವನ್ನು ಪಡೆಯುವುದು ಬಹು ಕಷ್ಟ. ಪತನ ಹೊಂದಿದ ಆತ್ಮಗಳಲ್ಲಿ ನಿನಗೆ ಎಷ್ಟು ದಯೆ ಎಂದರೆ, ನೀನು ಅನೇಕ ಆವಿರ್ಭಾವಗಳನ್ನು ಹೊಂದಿ
ಹಲವಾರು ಕ್ರಿಯೆಗಳನ್ನು ಮಾಡುತ್ತೀಯೆ. ನೀನು ಈ ಭೌತಿಕ ಜಗತ್ತಿನಲ್ಲಿ ಚಾರಿತ್ರಿಕ ಪುರುಷನಾಗಿ ಸಹ ಆವಿರ್ಭವಿಸುತ್ತೀಯೆ. ವೈದಿಕ ಸಾಹಿತ್ಯವು ನಿನ್ನ ಲೀಲೆಗಳನ್ನು ಬಹು ಸೊಗಸಾಗಿ ವರ್ಣಿಸುತ್ತದೆ. ಇಂತಹ ಲೀಲೆಗಳು ದಿವ್ಯಾನಂದದ ಸಾಗರಗಳಷ್ಟು ಆಕರ್ಷಕವಾಗಿವೆ. ಜನಸಾಮಾನ್ಯರಿಗೆ ಸಾಮಾನ್ಯ ಜೀವರನ್ನು ಹೊಗಳುವ ನಿರೂಪಣೆಗಳನ್ನು ಓದಲು ಸಹಜವಾಗಿ ಒಲವಿರುತ್ತದೆ. ಆದರೆ ನಿನ್ನ ಶಾಶ್ವತ ಲೀಲೆಗಳನ್ನು ವರ್ಣಿಸುವ ವೈದಿಕ ಸಾಹಿತ್ಯಕ್ಕೆ ಆಕರ್ಷಿತರಾದರೆ ಅವರು ಆನಂದ ಸಾಗರದಲ್ಲಿ ಮಿಂದು ಬಿಡುತ್ತಾರೆ. ಆಯಾಸಗೊಂಡ ಮನುಷ್ಯರು ನೀರಿನಲ್ಲಿ ಇಳಿದು ಮೇಲೆದ್ದರೆ ಹೊಸ ಚೈತನ್ಯವನ್ನು ಪಡೆಯುವಂತೆ ಭೌತಿಕ ಚಟುವಟಿಕೆಗಳಿಂದ ಬೇಸರಗೊಂಡ ಬದ್ಧ ಆತ್ಮನು ನಿನ್ನ ಲೀಲೆಗಳ ದಿವ್ಯ ಸಾಗರದಲ್ಲಿ ಮುಳುಗಿ ಎದ್ದರೆ ಹೊಸ ಚೈತನ್ಯವನ್ನು ಪಡೆಯುತ್ತಾನೆ ಮತ್ತು ಭೌತಿಕ ಚಟುವಟಿಕೆಗಳ ಆಯಾಸವನ್ನೆಲ್ಲ ಮರೆಯುತ್ತಾನೆ. ಅಂತಿಮವಾಗಿ ದಿವ್ಯಾನಂದದ ಸಾಗರದಲ್ಲಿ ಮುಳುಗಿ ಬಿಡುತ್ತಾನೆ. ಜಾಣರಾದ ಭಕ್ತರು ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಭಕ್ತಿಪೂರ್ವಕ ಸೇವೆ ಮತ್ತು ಭಕ್ತಿ ಜೀವನದ 9 ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಸದಾ ನಿರತರಾಗಿದ್ದು ಅವುಗಳಲ್ಲಿ ಮುಖ್ಯವಾಗಿ ಶ್ರವಣ ಮತ್ತು ಸಂಕೀರ್ತನ ಇವನ್ನು ಆಚರಿಸುತ್ತಾರೆ. ನಿನ್ನ ಭಕ್ತರಿಗೆ ಮುಕ್ತಿಯಿಂದ ಅಥವಾ ಪರಮೋನ್ನತ ಅಸ್ತಿತ್ವದಲ್ಲಿ ಲೀನವಾಗಿರುವುದರಿಂದ ಲಭ್ಯವಾಗುವ ಆನಂದವೂ ಸಹ ಬೇಕಿಲ್ಲ. ನಿನ್ನ ಭಕ್ತರಿಗೆ ಮುಕ್ತಿ ಎಂದು ಕರೆಯುವ ಅಂತ್ಯವೂ ಬೇಕಿಲ್ಲ. ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗಕ್ಕೇರಲು ನಡೆಸುವ ಭೌತಿಕ ಚಟುವಟಿಕೆಗಳಲ್ಲಿ ಅವರಿಗೆ ನಿಶ್ಚಯವಾಗಿಯೂ ಆಸಕ್ತಿ ಇಲ್ಲ. ಪರಿಶುದ್ಧ ಭಕ್ತರು ಪರಮಹಂಸರ ಎಂದರೆ ಬಿಡುಗಡೆಯನ್ನು ಪಡೆದ ಮಹಾನ್ ಭಕ್ತರ ಸಹವಾಸವನ್ನು ಮಾತ್ರ ಬಯಸುತ್ತಾರೆ. ಇದರಿಂದ ಅವರು ನಿರಂತರವಾಗಿ ನಿನ್ನ ಮಹಿಮೆಯನ್ನು ಕೇಳಬಹುದು ಮತ್ತು ಸಂಕೀರ್ತನೆ ಮಾಡಬಹುದು. ಈ ಉದ್ದೇಶಕ್ಕಾಗಿ ಪರಿಶುದ್ಧ ಭಕ್ತರು ಬದುಕಿನ ಎಲ್ಲ ನೆಮ್ಮದಿಯನ್ನು ಬಿಡಲು ಸಿದ್ಧರಾಗಿರುತ್ತಾರೆ. ಸ್ನೇಹ, ಪ್ರೀತಿ, ಸಮಾಜ ಮತ್ತು ಕುಟುಂಬಗಳಂತಹ ಲೌಕಿಕ ಸೌಲಭ್ಯಗಳನ್ನು ತ್ಯಾಗ ಮಾಡಲು ಸಿದ್ಧರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಸಂಕೀರ್ತನೆಯ ದಿವ್ಯ ನಾದವನ್ನು ಸವಿದು ಭಕ್ತಿ ಸುಧೆಯ ರುಚಿಯನ್ನು ಕಂಡವರು ಬೇರೆ ಯಾವುದೇ ಆಧ್ಯಾತ್ಮಿಕ ಆನಂದಕ್ಕೆ ಅಥವಾ ಭೌತಿಕ ಸುಖಕ್ಕೆ ಮನಸ್ಸು ಕೊಡುವುದಿಲ್ಲ. ಪರಿಶುದ್ಧ ಭಕ್ತನಿಗೆ ಇವು ಬೀದಿಯಲ್ಲಿ ಬಿದ್ದ ಒಣ ಹುಲ್ಲಿನಷ್ಟು ಮುಖ್ಯವಲ್ಲ ಎನ್ನಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಓದ್ಲಾ ಕೃಷ್ಣ. ಮಾತಾಜಿ? ಹರೇ ಹರೇ, ಕೃಷ್ಣ, ಯಾರಾದ್ರೂ ಓದ್ಲಾ ಬುಕ್ ಮಾತಾಜಿ? ಇದೆಯಾ? ಇದೆ, ಓದ್ಲಿಯಾ ಮಾತಾಜಿ? ಓದಿ ಮೇಡಮ್. ಹರೇ ಕೃಷ್ಣ ಮಾತಾಜಿ. ಹರೇ ವೇದಗಳ ಕೃಷ್ಣ. ಸಾಕಾರ ರೂಪಗಳು ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಮನುಷ್ಯನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯನ್ನು ಪರಿಶುದ್ಧಗೊಳಿಸಿಕೊಂಡ ಮೇಲೆ ಅವನ ಮನಸ್ಸು ಅವನ ಸ್ನೇಹಿತನಾಗುತ್ತದೆ. ಇಲ್ಲವಾದರೆ ಅವನ ಮನಸ್ಸು ಸದಾ ಅವನ ಶತ್ರು. ಮನಸ್ಸು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವಾಗ ಅದು ಜೀವಿಯ ಆಪ್ತ ಮಿತ್ರನಾಗುತ್ತದೆ, ಏಕೆಂದರೆ ಆಗ ಮನಸ್ಸು ಸದಾ ಪರಮಪ್ರಭುವನ್ನು ಕುರಿತು ಯೋಚಿಸುತ್ತಿರಬಹುದು. ನೀನು ಜೀವಿಗೆ ಎಂದೆಂದೂ ಪ್ರಿಯನಾದವನು. ಆದುದರಿಂದ ಮನಸ್ಸು ನಿನ್ನ ಯೋಚನೆಯಲ್ಲಿ ತೊಡಗಿರುವಾಗ ಮನುಷ್ಯನ ಹಲವು ಜನ್ಮಗಳಲ್ಲಿ ಹಂಬಲಿಸುತ್ತಿದ್ದ ಮಹಾತೃಪ್ತಿಯನ್ನು ಕೂಡಲೇ ಕಂಡುಕೊಳ್ಳುತ್ತಾನೆ. ಮನುಷ್ಯನ ಮನಸ್ಸು ದೇವೋತ್ತಮ ಪರಮಪುರುಷನ ಚರಣ ಕಮಲಗಳಲ್ಲಿ ಸ್ಥಿರವಾಗಿರುವಾಗ ಮನುಷ್ಯನಿಗೆ ಇದಕ್ಕಿಂತ ಕೆಳಗಿನದಾದ ಯಾವ ಪೂಜೆಯಾಗಲಿ ಆತ್ಮ ಸಾಕ್ಷಾತ್ಕಾರದ ರೀತಿಯಾಗಲಿ ಬೇಕೆನಿಸುವುದಿಲ್ಲ. ಯಾವುದಾದರೂ ದೇವತೆಯ ಪೂಜೆಯನ್ನು ಮಾಡಲು ಪ್ರಯತ್ನಿಸುವುದರಿಂದ ಅಥವಾ ಆತ್ಮ ಸಾಕ್ಷಾತ್ಕಾರದ ಬೇರಾವ ಮಾರ್ಗವನ್ನಾದರೂ ಅನುಸರಿಸುವುದರಿಂದ ಜೀವಿಯು ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಬೆಕ್ಕು, ನಾಯಿಗಳಂತಹ ಹೀನ ಜೀವ ವರ್ಗಗಳನ್ನು ಪ್ರವೇಶಿಸಿ ಜೀವಿಯು ಎಷ್ಟರ ಮಟ್ಟಿಗೆ ಕೀಳಾಗುತ್ತಾನೆ ಎನ್ನುವುದನ್ನು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಪೇಜ್ ನಂಬರ್ ಮಾತಾಜಿ. ಹರೇ ಕೃಷ್ಣ, ಪೇಜ್ ನಂಬರ್ ಮಾತಾಜಿ. 679. 680. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯು ಮಾತಾಜಿ ಬರ್ತಾ ಇಲ್ವಾ?
ಹರೇ ಕೃಷ್ಣ. ಮಾತಾಡಿ ನನ್ನನ್ನು ನಾನು ಇಂದ ಹ್ಯಾಂಡ್ ರೈಸ್ ಮಾಡಿದ್ದೇನೆ, ಅದನ್ನು ಕೋಸ್ಟ್ ಮಾಡಿ ಮಾತಾಜಿ. ಮತ್ತು ಓಕೆ ಫಲಾಕಾಂಕ್ಷಿ ಸಭಾಮಣಿ ಅಂತ ಓದ್ತಾ ಇರೋದು ಕೇಳಿಸ್ತಾ ಇದೆಯಾ ಮಾತಾಜಿ? ಒಂದ್ ನಿಮಿಷ ತಾಳಿ ಮಾತಾಜಿ. ಹ್ಮ್. ಏನ್ ಮಾಡ್ಲಿ ಮಾತಾಜಿ? ಹೋಸ್ಟ್ ಮಾಡ್ಲಾ? ಕೋಸ್ಟ್ ಮಾಡಿ, ಕೋಸ್ಟ್. ಕೋ ಹೋಸ್ಟ್ ಇದೆಯಲ್ಲ ಮಾತಾಜಿ. ಪ್ರಭಾಮಯಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ದೀನಿ ನೋಡಿ, ಪ್ರಭಾಮಯಿ ಓ, ಮಾತಾಜಿ ಅಲ್ಲಿ ನೋಡಿ. ಮಾಡ್ಲಾ? ಓಕೆ ಓಕೆ ಓಕೆ, ಹಾ ಮಾಡ್ತೀನಿ. ಓದ್ಲಾ ಮಾತಾಜಿ? ಆಗ್ಲಿ ಎಲ್ಲ ಹೋಯ್ತಲ್ಲ. ಒಂದ್ ನಿಮಿಷ ಹ್ಯಾಂಡ್ ರೈಸ್ ಮಾಡ್ತೀನಿ ಪುನಃ, ಒಂದ್ ನಿಮಿಷ. ಹಾ ಹಾ ಮಾಡಿದೆ. ಏನಕ್ಕೆ ಬರ್ತಾ ಇಲ್ಲ? ಬಂತು ಬಂತು ಬಂತು. ಎಸ್ ಮಾತಾಜಿ ಮಾಡಿದೆ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಓದಿ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯ ಒಲವಿಲ್ಲದೆ ಚಿಂತನೆಯ ಊಹಾಪೋಹದಿಂದ ಮತ್ತು ಫಲಾಕಾಂಕ್ಷಿ ಕರ್ಮದಿಂದ ಆಕರ್ಷಿತರಾಗುವವರು ಇಂತಹ ಕ್ರಿಯೆಗಳ ವಿಷಮಯ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಶ್ರೀ ನರೋತ್ತಮ ದಾಸ ಠಾಕೂರರು ಹಾಡಿದ್ದಾರೆ. ಇಂತಹ ಜನರು ಅನಿವಾರ್ಯವಾಗಿ ಬೇರೆ ಬೇರೆ ಜೀವವರ್ಗಗಳಲ್ಲಿ ಹುಟ್ಟಬೇಕಾಗುತ್ತದೆ ಮತ್ತು ಮಾಂಸ ರಕ್ಷಣೆ ಮತ್ತು ಮದ್ಯ ಸೇವನೆಯಂತಹ ಅಸಹ್ಯವಾದ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಪಂಚಿಕ ಮನೋಧರ್ಮದವರು ಸಾಮಾನ್ಯವಾಗಿ ನಶ್ವರವಾದ ಭೌತಿಕ ದೇಹವನ್ನು ಪೂಜಿಸುತ್ತಾರೆ ಮತ್ತು ದೇಹದೊಳಗಿರುವ ಚೇತನದ ಯೋಗಕ್ಷೇಮವನ್ನು ಮರೆತು ಬಿಡುತ್ತಾರೆ. ಕೆಲವರು ದೇಹದ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳಲು ಭೌತಿಕ ವಿಜ್ಞಾನದ ಆಶ್ರಯವನ್ನು ಪಡೆಯುತ್ತಾರೆ. ಇನ್ನು ಕೆಲವರು ಸ್ವರ್ಗಲೋಕಕ್ಕೆ ಏರಲು ದೇವತೆಗಳ ಉಪಾಸನೆಯನ್ನು ಮಾಡುತ್ತಾರೆ. ಜೀವಾತ್ಮನ ಒಳಿತನ್ನು ಮರೆತು ಭೌತಿಕ ದೇಹವನ್ನು ನೆಮ್ಮದಿಯಾಗಿಡುವುದೇ ಬದುಕಿನಲ್ಲಿ ಅವನ ಗುರಿ. ವೈದಿಕ ಸಾಹಿತ್ಯದಲ್ಲಿ ಇಂತಹವರನ್ನು ಆತ್ಮಘಾತಕರು ಎಂದು ವರ್ಣಿಸಿದೆ, ಏಕೆಂದರೆ ಭೌತಿಕ ದೇಹದ ಮತ್ತು ಅದರ ಸುಖಗಳ ಮೋಹದಿಂದ ಹುಟ್ಟು ಸಾವುಗಳ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಲೆದಾಡಬೇಕಾಗುತ್ತದೆ ಮತ್ತು ಭೌತಿಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಮಾನವ ರೂಪದ ಬದುಕು ಮನುಷ್ಯನು ತನ್ನ ಸ್ಥಿತಿಯನ್ನು ಅರಿತುಕೊಳ್ಳಲು ಒಂದು ಅವಕಾಶ. ಅತ್ಯಂತ ಜಾಣನಾದವನು ಬೇರೆ ದಾರಿ ಹಿಡಿಯುವ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ದೇಹವನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸಲು ಭಕ್ತಿ ಸೇವೆಯ ಮಾರ್ಗವನ್ನು ಹಿಡಿಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರವೀಣ ಮಾತಾಜಿ, ಪ್ರವೀಣ ಹಾ ಮಾತಾಜಿ ಮಾತಾಜಿ. ಹಾ ಮಾತಾಜಿ. ಇದಕ್ಕೆ ತಗೊಂಡು ಹೋಗ್ಬಿಡಿ. ಆರ್ಯ ಅದೇ ಮೊದಲಿಂದ ಅಲ್ಲಿ ಇದ್ ಮಾಡ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಮಾತಾಜಿ. ಓಕೆ ಓಕೆ. 6:77 ಹೋಗ್ಬಿಡಿ. ಓಕೆ. ಇಲ್ಲಿ ಬಂತಲ್ಲ, ನೆಕ್ಸ್ಟ್ ಒಬ್ಬ ನಿರ್ದಿಷ್ಟ ಅಲ್ಲಿಂದ 77. ಒಂದ್ ನಿಮಿಷ. ಇಲ್ಲೇ ಓದ್ಲಾ ಮಾತಾಜಿ? ಒಬ್ಬ ಇನ್ನೊಂಚೂರು ಮೇಲಿದೆ. ಬಂತು ಮಾತಾಜಿ. ಒಬ್ಬ ನಿರ್ದಿಷ್ಟ. ಒಂದ್ ನಿಮಿಷ, ಸ್ವಲ್ಪ ಮೇಲೆ ಮಾಡುವ. ಪಾಪ ತುಂಬಾ ತೊಂದ್ರೆ ಆಯ್ತಲ್ಲ ಮಾತಾಜಿ? ಇಲ್ಲ ಸರಿ ಮಾತಾಜಿ, ನಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಅಲ್ವಾ ಮಾತಾಜಿ, ಅದು ಪಾಪ. ಇಲ್ಲ ಆಮೇಲೆ ಓದಿ ಮಾತಾಜಿ. ಇವಾಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಹರೇ ಕೃಷ್ಣ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಪ್ರಾರ್ಥನೆ, ಇದು ವೇದಗಳ ಪ್ರಾರ್ಥನೆ ಮುಂದುವರಿತಾ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಒಬ್ಬ ನಿರ್ದಿಷ್ಟ ಜೀವ ದೇಹದಲ್ಲಿ ಇರುವ ಪರಮಾತ್ಮನು ಪ್ರಭುವಿನ ಪೂರ್ಣ ವಿಸ್ತೃತ ರೂಪವಾದರೆ ಅವನು ಪೂಜಾರನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ನಮ್ಮ ದೇಹದಲ್ಲಿದ್ದಾನೆ, ಅವನು ದೇವೋತ್ತಮ ಪರಮಪುರುಷನ ವಿಸ್ತೃತ ಭಾವ, ಅಂದ್ರೆ ವಿಸ್ತರಣೆ ಆದ್ರೂ ಸಹ ಅವನು ಪೂಜೆಗೆ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಧ್ಯಾನ ಪ್ರಕ್ರಿಯೆ ಉದ್ದೇಶವು ಬರೀ ಜೀವನು ಪರಮಾತ್ಮ ರೂಪನ ಚರಣ ಕಮಲಗಳಲ್ಲಿ ತನ್ನ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗಲಿ ಎನ್ನುವುದೇ ಒಂದು ಮಹರ್ಷಿಗಳು ಹೇಳಿದ್ದಾರೆ. ಅಂದ್ರೆ ಇದನ್ನ ಮಾಡೋದ್ರಿಂದ ನಮ್ಗೆ ಭಗವಂತನಲ್ಲಿ ಒಂದು ಚರಣ ಕಮಲಗಳಲ್ಲಿ ನಾವು ಗಮನವನ್ನ ಕೇಂದ್ರೀಕರಿಸಕ್ಕಾಗುತ್ತೆ. ಆದ್ರಿಂದ ಅದ್ ಪರಮಾತ್ಮನಲ್ಲಿ ನಾವು ಪರಮಾತ್ಮನೆಲ್ಲ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಾಧಿಯ ನಿಜ ರೂಪ. ಜೀವನು ತನ್ನ ಪ್ರಯತ್ನ ಮಾತ್ರದ ಮೇಲೆ ಭೌತಿಕ ಸೆರೆಯಿಂದ ಬಿಡುಗಡೆ ಆಗಲಾರ ಅಲ್ವಾ? ನಮ್ಮ ಪ್ರಯತ್ನದಿಂದನೇ ನಾವು ಈ ಒಂದು ಭೌತಿಕ ಸೆರೆಯಿಂದ ಬಿಡುಗಡೆ ತುಂಬಾ ಕಷ್ಟ, ಆಗೋಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಅವನು ಪರಮಪೂರ್ಣ ಅಥವಾ ತನ್ನೊಳಗಿರುವ ಪರಮಾತ್ಮನ ಚರಣ ಕಮಲಗಳ ಸೇವೆಯನ್ನು ಕೈಗೊಳ್ಳಬೇಕು. ನಾವ್ ಯಾವಾಗ ಭಕ್ತಿ ಸೇವೆ ಮಾಡ್ತೀವೋ, ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಭಗವಂತ ಅಥವಾ ಭಗವಂತನ ವಿಸ್ತೃತ ರೂಪ ಅಂದ್ರೆ ವಿಸ್ತರಣೆ ಇದೆಯಲ್ಲ ಪರಮಾತ್ಮ, ಅವನಿಗೆ ಸಹ ನಾವು ಅವನ ಚರಣ ಕಮಲಗಳಲ್ಲಿ ಸಹ ನಾವು ಭಕ್ತಿಯನ್ನ ಮಾಡಬಹುದು. ಈ ವಿಷಯದಲ್ಲಿ ಶ್ರೀಮದ್ ಭಾಗವತದ ಶ್ರೇಷ್ಠ ಭಾಷ್ಯಕಾರರಾದ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ
ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನ ರಚಿಸಿದಾರಂತೆ. ಅದ್ರ ಅರ್ಥ ಈ ತರ ಇದೆ, ಅದ್ರ ಭಾವಾರ್ಥ ಈ ತರ ಇದೆ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಅಂದ್ರೆ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪ್ರಿಯ ಪ್ರಭು, ನಾನು ಎಂದೆಂದೂ ನಿನ್ನ ವಿಭಿನ್ನಾಂಶನು, ಅಂದ್ರೆ ನಾವೆಲ್ಲ ಭಗವಂತನ ಅದೇ ತರ ನಾವುಗಳು ಸಹ ಅಲ್ವಾ. ಆದ್ರೆ ನಾನು ಭೌತಿಕ ಶಕ್ತಿಗಳ ಬಂಧನಕ್ಕೆ ಒಳಗಾಗಿದ್ದೇನೆ, ಅವು ನಿನ್ನಿಂದ ಹೊರಹೊಮ್ಮಿದವೆ. ಅಂದ್ರೆ ನಾವು ಭೌತಿಕದಲ್ಲಿ ಬಂಧನಕ್ಕೆ ಒಳಗಾಗಿದ್ದೀವಿ, ಆದ್ರೆ ಆ ಭೌತಿಕ ಪ್ರಪಂಚವನ್ನು ಸೃಷ್ಟಿ ಮಾಡೋದನ್ನು ಸಹ ನೀನೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಾರಣನಾಗಿ ಪರಮಾತ್ಮನಾಗಿ ನಿನ್ನನ್ನು ದೇಹವನ್ನು ಪ್ರವೇಶಿಸಿದೆಯೇ. ಜ್ಞಾನದ ಪರಮಾನಂದದ ಬದುಕನ್ನು ನಿನ್ನೊಡನೆ ಸವಿಯ ಭಾಗ ನನ್ನದು. ನಿನ್ ಜೊತೆ ನಾನು ಆನಂದ ಪಡ್ಬೇಕು, ಅಂದ್ರೆ ನಿನ್ ಜೊತೆ ಒಂದಾಗ್ಬೇಕು, ನಿನ್ನ ಒಂದು ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರಿಯ ಪ್ರಭು, ದಿವ್ಯಾನಂದದ ನನ್ನ ಮೂಲ ಸ್ಥಿತಿಗೆ ನಾನು ಮರಳುವುದು ಸಾಧ್ಯವಾಗುವಂತೆ ನಾನು ನಿಮ್ಗೆ ಪ್ರೀತಿಪೂರ್ವಕ ಸೇವೆಯನ್ನು ಸಲ್ಲಿಸುವಂತೆ ಆಜ್ಞೆ ಮಾಡು. ಅಂದ್ರೆ ನಮ್ದೇನು ಮೂಲ ಸ್ಥಿತಿ ಅಂತ ಹೇಳಿದ್ರೆ ಮತ್ತೆ ಭಗವಂತನ ಒಂದು ಧಾಮವನ್ನ ಸೇರೋದು. ಅಲ್ಲಿ ಹೋಗಿ ನಮ್ದೇನು ನಾವೇನಂದ್ರೆ ಸೇವಕರು, ಭಗವಂತನ ಸೇವಕರಲ್ವಾ. ಆ ಸೇವಕವನ್ನ ಆ ಒಂದು ಆಧ್ಯಾತ್ಮಿಕ ಅಲ್ಲಿ ಹೋಗಿ ಆ ಆಧ್ಯಾತ್ಮಿಕ ದೇಹವನ್ನ ಪಡ್ಕೊಳ್ಬೇಕು. ಅದಕ್ಕೆ ನನ್ಗೆ ಜ್ಞಾನದ ಪರಮಾನ್ ಬದುಕನ್ನು ನಿನ್ನ ಜೊತೆಲಿ ನಾನು ಕಳಿಬೇಕು ಅಂತ, ಅಂದ್ರೆ ಸಚ್ಚಿದಾನಂದ ರೂಪ ಒಂದು ಪರಮಾನಂದದ ಒಂದು ಬದುಕನ್ನ ನಿನ್ ಜೊತೆಲಿ ಕಳಿಬೇಕು ಅಂತ ಇಷ್ಟ. ಅದಕ್ಕೋಸ್ಕರ ನಾನು ನಿನ್ನ ಧಾಮಕ್ಕೆ ನಿನ್ನ ಹತ್ರ ಯಾವಾಗ ಮರಳೋದು, ನಿನ್ನ ಧಾಮವನ್ನ ಸೇರಿ ನನ್ನ ಒಂದು ಒರಿಜಿನಲ್ ಮೊದಲಿನ ಒಂದು ಸ್ವಸ್ವರೂಪ ನಮ್ದೇನು ಅಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಇದ್ದವರು ಅಲ್ವಾ. ಆ ಒಂದು ಆಧ್ಯಾತ್ಮಿಕ ಇದನ್ನ ದೇಹವನ್ನ ಯಾವಾಗ ಪಡಿತೀನಿ ಅಂತೇಳಿ, ಮತ್ತೆ ಈ ತರ ಹೇಗೆ ಪಡಿಬಹುದು, ನಾನ್ ನಿಂಗೆ ಪ್ರೀತಿ ಸೇವೆಯನ್ನು ಸಲ್ಲಿಸುತ್ತೆ ಆಜ್ಞೆ ಮಾಡು ಅಂತ ನನಗೆ ಆಜ್ಞೆ ಮಾಡು. ಆ ತರ ನನ್ಗೆ ಅಂದ್ರೆ ಆ ತರ ಸೇವೆ ಮಾಡಿ ನೀನ್ ನನ್ನ ಹತ್ರ ವಾಪಸ್ ಬಾ ಅಂತೇಳಿ ಆಜ್ಞೆ ಮಾಡು ಅಂತೇಳಿ ಅವ್ರು ಆ ಒಂದು ಪದ್ಯದಲ್ಲಿ ಕೇಳಿದಾರಂತೆ. ಈ ಭೌತಿಕ ಜಗತ್ತಿನಲ್ಲಿ ಗೋಜಿಗೆ ಸಿಕ್ಕಿಕೊಂಡಿರುವ ಜೀವಿಯು ತನ್ನ ಪ್ರಯತ್ನದಿಂದಲೇ ಬಿಡುಗಡೆ ಆಗಲಾರ ಎಂದು ಮಹಾಪುರುಷರು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವಾಗ್ಲೂ ಈ ನಮಗೆ ಅಂದ್ರೆ ಯಾರ ಬುದ್ಧಿವಂತರು ಅವ್ರಿಗೆ ಗೊತ್ತಾಗುತ್ತೆ, ನಾವು ಈ ಒಂದು ಭೌತಿಕ ಪ್ರಪಂಚದಿಂದ ಬಿಡುಗಡೆ ನಮ್ಮ ಸ್ವಂತ ಪ್ರಯತ್ನದಿಂದ ಆಗಲ್ಲ, ಅದಕ್ಕೆ ನಮ್ಗೆ ಭಗವಂತನ ಅನುಗ್ರಹ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ದೃಢವಾದ ಭಕ್ತಿ ನಿಷ್ಠೆಯಿಂದ ಇಂತಹ ಮಹಾಪುರುಷರು ಪ್ರಭುವಿನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ನಿರತರಾಗುತ್ತಾರೆ. ವೇದಗಳ ಸಾಕಾರೂಪಗಳ ತೀರ್ಮಾನ ಇದು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾ ಇದ್ದಾರೆ, ನಾವು ದೃಢವಾದ ಭಕ್ತಿ ನಿಷ್ಠೆ ಮಾಡೋದ್ರಿಂದ ನಾವು ಭಗವಂತನ ಒಂದು ದಿವ್ಯ ಭಕ್ತಿ ಸೇವೆಯಲ್ಲಿ, ಪ್ರೇಮ ಪೂರ್ವಕ ಭಕ್ತಿ ಸೇವೆಯಲ್ಲಿ ತೊಡಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ವೇದಗಳ ಸಾಕಾರ ರೂಪಗಳ ತೀರ್ಮಾನ ಸಹನು ಇದೇನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತೀರ್ಮಾನ ಇದು. ವೇದಗಳ ಸಾಕಾರ ರೂಪಗಳು ಮುಂದುವರೆದು ಹೀಗೆ ಹೇಳುದು. ಇನ್ನು ವೇದಗಳ ಮತ್ತೆ ಹೇಳ್ತಾ ಇದ್ದಾರೆ, ಭಗವಂತನ ಬಗ್ಗೆ ಹೇಳ್ತಾ ಇದ್ದಾವೆ. ಪ್ರಿಯ ಪ್ರಭುವೆ, ಪರಮ ಸತ್ಯದ ಪರಿಪೂರ್ಣ ಅರಿವನ್ನು ಪಡೆಯುವುದು ಬಹಳ ಕಷ್ಟ ಅಲ್ವಾ, ನಿನ್ನನ್ನು ಅರ್ಥಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಪತನ ಹೊಂದಿದ ಆತ್ಮಗಳಲ್ಲಿ ನಿನಗೆ ಎಷ್ಟು ದಯೆ ಎಂದರೆ ನೀನು ಅನೇಕ ಆವಿರ್ಭಾವಗಳನ್ನು ಹೊಂದಿ ಹಲವಾರು ಕ್ರಿಯೆಗಳನ್ನು ಮಾಡುತ್ತೀಯ. ಅಂದ್ರೆ ನೋಡಿ, ಆ ಭಗವಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಆದ್ರೆ ಭಗವಂತ ನಮ್ಗೆ ಹಲವಾರು ತರದಲ್ಲಿ ಸಹಾಯ ಮಾಡ್ತಾನೆ. ಅಂದ್ರೆ ಭೌತಿಕ ಪ್ರಪಂಚದಲ್ಲಿರುವಾಗ ನಮ್ಗೆ ಧರ್ಮ ಗ್ರಂಥಗಳು ಎಲ್ಲ ಒಂದು ಭಗವದ್ಗೀತಾ ಭಾಗವತ ಕೊಡ್ತಾರೆ, ಗುರುಗಳನ್ನ ಕೊಡ್ತಾರೆ, ಆಮೇಲೆ ಎಲ್ಲ ಒಂದು ನಮ್ಗೆ ಭಕ್ತರ ಸಾಧು ಸಂಘವನ್ನ ಮಾಡೋ ಇದು ಎಲ್ಲ ಒಂದು ಕೊಡ್ತಾನೆ. ಆಮೇಲೆ ಇದೆಲ್ಲ ನಾವು ಇದಕ್ಕೆಲ್ಲ ನಾವು ಇದಾಗ್ಲಿಲ್ಲ ಅಂದಾಗ ಭಗವಂತ ತಾನೇ ಒಂದು ಅವತಾರವನ್ನ ಎತ್ತಿ ಬರ್ತಾನೆ. ನೀನು ಈ ಭೌತಿಕ ಆ ಚಾರಿತ್ರಿಕ ಪುರುಷನಾಗಿ ಸಹ ಆವಿರ್ಭವಿಸ್ತೇ ನೋಡಿ. ಆವಾಗ ಇದೆಲ್ಲದಕ್ಕೂ ನಾವು ಬಗ್ಲಿಲ್ಲ ಅಂದಾಗ ಭಗವಂತ ತಾನೇ ಬರ್ತಾನೆ ನಮ್ಗೆ ಒಂದು ತಿಳಿ ಹೇಳಕ್ಕೋಸ್ಕರ. ಇಂತಹ ಲೀಲೆಗಳು ವೈದಿಕ ಸಾಹಿತ್ಯ ನಿನ್ನ ಲೀಲೆಗಳನ್ನ ಬಹುಸಹಸಾಗಿ ವರ್ಣಿಸ್ತವೆ. ಇಂತಹ ಲೀಲೆಗಳು ದಿವ್ಯಾನಂದ ಸಾಗರಗಳಷ್ಟು ಆಕರ್ಷವಾಗಿದೆ. ಅಂದ್ರೆ ತುಂಬಾ ನಿನ್ನ ಲೀಲೆಗಳನ್ನ ಕೇಳೋದಲ್ಲಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ. ಜನಸಾಮಾನ್ಯರಿಗೆ ಸಾಮಾನ್ಯ ಜೀವರನ್ನು ಹೊಗಳುವ ನಿರೂಪಗಳನ್ನು ಓದಲು ಸಹಜವಾಗಿ ಒಲವಿರುತ್ತದೆ. ಅಂದ್ರೆ ಜನರು ಅಂದ್ರೆ ನಮ್ಮಂತ ಈ ಭೌತಿಕ ಪ್ರಪಂಚದಲ್ಲಿ ಬೇರೆ ಬೇರೆ ಎಲ್ಲ ಓದ್ತೀವಿ ನಾವು, ಆದ್ರೆ ನಮ್ಗೆ ಭಾಗವತ ಭಗವದ್ಗೀತೆ ಓದು ಅಂದ್ರೆ ನಮ್ಗೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಕಡೆ ನಮ್ಗೆ ಒಲವು ಬರಲ್ಲ, ಯಾಕೆಂದ್ರೆ ಇದ್ರಲ್ಲೆಲ್ಲ ತುಂಬಾ ಒಂದು ಮಸಾಲ ಎಲ್ಲ ಇರುತ್ತೆ. ನಮ್ಗೆ ದಿನ ಓದೋ ಕಥೆಗಳಲ್ಲಿ ಅಥವಾ ನ್ಯೂಸ್ ಪೇಪರು ಇಂಥದ್ದೆಲ್ಲ ಓದ್ತೀವಲ್ಲ, ಅದ್ರಲ್ಲಿ ತುಂಬಾ ಮನ್ಸು ಬರುತ್ತೆ. ಯಾಕೆಂದ್ರೆ ಅದ್ರಲ್ಲಿ ನಮ್ಗೆ ಒಂಥರ ಭೌತಿಕವಾಗಿ ವಿಷಯಗಳಿರುತ್ತೆ, ಅಲ್ಲಿಗೆ ಅಟ್ರಾಕ್ಟ್ ಆಗ್ತೀವಿ. ಆದ್ರೆ ನಾವು ಯಾವ್ದನ್ನು ಓದ್ಬೇಕು ಅಂದ್ರೆ ಭಗವದ್ಗೀತೆ ಭಗವಂತನ ತಿಳ್ಕೊಬೇಕಾದ್ರೆ ನಾವ್ ಇದನ್ನು ಓದ್ಬೇಕಾಗತ್ತೆ. ಸಾಮಾನ್ಯ ಜೀವನನ್ನು ಹೊಗಳುವ ನಿರೂಪಣೆ ಓದಲು ಸಹಜವಾಗಿ ಒಲವಿರುತ್ತದೆ. ಅಂದ್ರೆ ನೋಡಿ, ಅದೇ ನಮ್ಗೆಲ್ಲ ಬೇರೆಯವ್ರನ್ನ ಹೊಗಳ್ತಾರೆ ಎಲ್ಲ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಮ್ಗೆ ತುಂಬಾ ಇರುತ್ತೆ. ಆದ್ರೆ ನಮ್ಗೆ ಭಗವಂತನ ಬಗ್ಗೆ ಹೊಗಳೋ ಬುಕ್ಗಳನ್ನ ಕಂಡ್ರೆ ಅಷ್ಟೊಂದು ಆಸಕ್ತಿ ಇಲ್ಲ, ಅದರಿಂದ ನಾವು ದೂರ ಸರಿತೀವಿ ಅಷ್ಟೇ ಅಲ್ವಾ. ಎಷ್ಟೋ ಜನಕ್ಕೆ ಹೇಳಿದ್ರೆ ಸಹ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ ಭಗವದ್ಗೀತೆ ಕೇಳಿ ಭಾಗವತನ ಕೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಅದ್ರಲ್ಲಿ ಒಲವಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಅಷ್ಟೊಂದು ವಿಷಯಗಳ ಇದಿರಲ್ಲ, ಅವ್ರಿಗೆ ಹಿಡ್ಸೋದಿಲ್ಲ.
ಆದರೆ ನಿನ್ನ ಶಾಶ್ವತ ಲೀಲೆಗಳನ್ನು ವರ್ಣಿಸುವ ವೈದಿಕ ಸಾಹಿತ್ಯಕ್ಕೆ ಆಕರ್ಷಿತರಾದರೆ ಅವರು ಆನಂದ ಸಾಗರದಲ್ಲಿ ಮಿಂದು ಹೋಗುತ್ತಾರೆ. ಯಾವಾಗ ನಿನ್ನ ಒಂದು ಲೀಲೆಗಳು ಅಥವಾ ನಾಮ ರೂಪ ಇದ್ರ ಬಗ್ಗೆ ನಿನ್ನ ಎಲ್ಲಿ ವರ್ಣನೆ ಇದೆಯೋ ಅಂತ ಬುಕ್ಗಳನ್ನು ಓದ್ಬಿಟ್ರೆ ಅವರು ಆನಂದ ಸಾಗರದಲ್ಲಿ ಇರ್ತಾರೆ. ಅನ್ಕೊಂಡಿರ್ತಾರೆ ನಾವಿಲ್ಲಿ ಆನಂದವಾಗಿದ್ದೀವಿ ಅಂತ. ಈ ಆನಂದ ಸಾಗರ ಇಲ್ಲಿ ಇಲ್ಲ, ಆಕ್ಚುಲಿ ಇದು ದುಃಖಾಲಯ. ಇದು ಇಲ್ಲಿರೋದು ಬರೀ ದುಃಖನೇ. ಅದನ್ನ ಏನ್ ಹೇಳ್ತಾ ಇದಾರೆ, ನಾವು ಭಗವಂತನ ಬಗ್ಗೆ ಓದ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯಾಸಗೊಂಡ ಮನುಷ್ಯನು ನೀರಿನಲ್ಲಿ ಇಳಿದು ಮೇಲೆದ್ದರೆ ಹೊಸ ಚೈತನ್ಯವನ್ನು ಪಡೆಯುವಂತೆ ಭೌತಿಕ ಚಟುವಟಿಕೆಗಳಿಂದ ಬೇಸರಗೊಂಡ ಬದ್ಧ ಆತ್ಮನು ನಿನ್ನ ಲೀಲೆಗಳ ದಿವ್ಯ ಸಾಗರದಲ್ಲಿ ಮುಳುಗಿ ಇದ್ದರೆ ಹೊಸ ಚೈತನ್ಯವನ್ನು ಪಡೆಯುತ್ತಾನೆ ಮತ್ತು ಭೌತಿಕ ಚಟುವಟಿಕೆ ಆಯಾಸವನ್ನೆಲ್ಲ ನೀಡ್ತಾನೆ ಅಲ್ವಾ. ಹೇಗೆಲ್ಲ ನಮ್ಗೆ ತುಂಬಾ ಒಂಥರ ಆಯಾಸ ಅನ್ಸಿದ್ರೆ ಒಮ್ಮೊಮ್ಮೆ ಒಂಥರ ಸ್ನಾನ ಮಾಡಿದ್ರೆ ಒಂಥರ ಎಷ್ಟೊಂದು ಇದಿರತ್ತಲ್ಲ, ಅದೇ ತರ ಒಂದ್ ಸಮುದ್ರದಲ್ಲಿ ಹೋಗಿ ಮೀಂದ್ರೆ ಅಂತ ಹೇಳ್ತಾರೆ. ಅಂದ್ರೆ ಮೈ ಮೇಲೆ ನೀರ್ ಬಿದ್ದರೆ ನಮ್ಗೆ ಎಷ್ಟೊಂದು ಆಹ್ಲಾದಕರ, ಎಷ್ಟೊಂದು ಸಂತೋಷ ಆಗುತ್ತೆ. ಅದೇ ತರ ಹೇಳ್ತಾ ಇದ್ದಾರೆ, ಭಗವಂತನ ಲೀಲೆಗಳನ್ನ ನಾವು ಅದನ್ನ ಓದಿದ್ರೆ ನಮ್ಗೆ ಏನಾಗುತ್ತೆ, ತುಂಬಾ ಸಂತೋಷ. ಅಂದ್ರೆ ಇಷ್ಟೊಂದು ಎಷ್ಟು ಆಹ್ಲಾದಕರವಾಗುತ್ತೆ ಮನ್ಸಿಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮುಳುಗಿ ಇದ್ರೆ ಹೊಸ ಚೈತನ್ಯ, ಮತ್ತೆ ನಮ್ಗೆ ಓದೋದ್ರಿಂದ ನಮ್ಗೆ ಹೊಸ ಚೈತನ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾಣರಾದ ಭಕ್ತರು ಆತ್ಮಸಾಕ್ಷಾತ್ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಭಕ್ತಿ ಪೂರ್ವಕ ಅಂದ್ರೆ ಜಾಣರಾದ ಭಕ್ತರು ಆತ್ಮಸಾಕ್ಷಾತ್ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಭಕ್ತಿ ಪೂರ್ವ ಸೇವೆ ಮತ್ತು ಭಕ್ತಿ 9 ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಸದಾ ನಿರತರಾಗಿದ್ದು ಅವುಗಳಲ್ಲಿ ಮುಖ್ಯವಾಗಿ ಶ್ರವಣ ಮತ್ತು ಕೀರ್ತನ ಇವನ್ನು ಆಚರಿಸ್ತಾರೆ ಅಲ್ವಾ. ನಮ್ಗೆ ಇದು ಭಕ್ತಿ 9 ಇದೆಯಲ್ಲ, ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಒಂದು ಮಾರ್ಗಗಳಿದೆಯಲ್ಲ, ಅದರಲ್ಲಿ ಅಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಶಾಕ್ಯ, ಆತ್ಮವಿನ, ಇವೆಲ್ಲ 9 ತರದಲ್ಲಿ ಯಾವ್ದಾರ ಒಂದು ತರ ಅಥವಾ ಎಲ್ಲಾ ತರ ಇದನ್ನು ಮಾಡಿ ನಾವು ಭಕ್ತಿಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಡಿದಾಗ ನಾವು ಅಂದ್ರೆ ಬೇರೆ ಬೇರೆ ಪ್ರಕ್ರಿಯೆಯಲ್ಲಿ ಸದಾ ನಿರ್ತಾರೆ. ಅವುಗಳಲ್ಲಿ ಮುಖ್ಯವಾಗಿ ಶ್ರವಣ ಕೀರ್ತನ ತುಂಬಾ ಇಂಪಾರ್ಟೆಂಟ್. ಶ್ರವಣನೇ ನಮ್ಗೆ ಬಹಳ, ಅಂದ್ರೆ ಶ್ರವಣದಿಂದನೇ ನಮ್ಗೆಲ್ಲಾ ಸಾಧ್ಯ. ಅಂದ್ರೆ ನಾವೀಗ ಜಪ ಮಾಡ್ತೀವಲ್ಲ, ದಟ್ ಈಸ್ ಶ್ರವಣ ಕೀರ್ತನ. ಜಪ ಮಾಡ್ತೀವಿ ಮತ್ತೆ ಅದನ್ನ ಕೇಳ್ತೀವಿ. ಇದರಿಂದ ನಮ್ಗೆ ಭಕ್ತಿ ಮಾರ್ಗಕ್ಕೆ ಹೋಗೋಕೆ ತುಂಬಾ ಅನುಕೂಲ ಆಗುತ್ತೆ. ನಿನ್ನ ಭಕ್ತರಿಗೆ ಮುಕ್ತಿಯಿಂದ ಅಥವಾ ಪರಮೋನ್ನತದ ಅಸ್ತಿತ್ವದಲ್ಲಿ ಲೀನವಾಗುವುದರಿಂದ ಲಭ್ಯವಾಗುವ ಆನಂದವೂ ಸಹ ಬೇಕಿಲ್ಲ. ಅಂದ್ರೆ ಭಕ್ತರಿಗೆ ಏನ್ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಲೀನ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ. ಬರೀ ಭಗವಂತನ ಭಕ್ತಿ ಸೇವೆ ಹೇಗ್ ಮಾಡ್ಬೇಕು ಅನ್ನೋದೇ ಅವ್ರ ಯೋಚನೆ ಅಷ್ಟೇ ಹೊರತಾಗಿ ಅವರಿಗೆ ನಾವ್ ಹೇಗೆ ಭಗವಂತನ ಜೊತೆಯಲ್ಲಿ ನಾವು ಹೋಗಿ ಸೇರ್ಕೊಳ್ತೀವಿ, ಲೀನ ಆಗ್ತೀವಿ, ಅದ್ರ ಬಗ್ಗೆ ಅವ್ರಿಗೆ ಯಾವ್ದೋ ಒಂದು ಮುಕ್ತಿ ಇದೆ, 5 ತರದ ಮುಕ್ತಿ ಇದೆಯಲ್ಲ, 5 ತರದ ಮುಕ್ತಿ ಬಗ್ಗೆ ಅವರು ಯೋಚನೆನೇ ಮಾಡೋದಿಲ್ಲ. ಅವರಿಗೆ ಸದಾ ಅವರು ಭಗವಂತನ ಭಕ್ತಿ ಸೇವೆಯನ್ನ ಕೇಳ್ಕೊಳ್ತಾರೆ. ಪರಿಶುದ್ಧ ಭಕ್ತರು ಪರಮಹಂಸರ ಎಂದರೆ ಬಿಡುಗಡೆಯನ್ನು ಪಡೆದ ಮಹಾನ್ ಭಕ್ತ ಸಹವಾಸನ ಮಾತ್ರ ಬಯಸ್ತಾರೆ. ಅಂದ್ರೆ ಆ ಪರಿಶುದ್ಧ ಭಕ್ತರು ಎಲ್ಲ ಈ ಭೌತಿಕದಿಂದ ಯಾರು ಬಿಡುಗಡೆ ಪಡೆದಿದ್ದಾರಲ್ಲ, ಮಹಾಹಂಸರು, ಮಹಾತ್ಮರು, ಅವರ ಒಂದು ಸಹವಾಸವನ್ನ ಮಾತ್ರ ಕೇಳ್ತಾರೆ. ಇದರಿಂದ ಅವರು ನಿರಂತರವಾಗಿ ನಿನ್ನ ಮೈಯನ್ನು ಕೇಳಬಹುದು ಮತ್ತು ಸಂಕೀರ್ತನೆ ಮಾಡಬಹುದು. ಯಾವಾಗ ನಾವು ಭಕ್ತರ ಸಹವಾಸವನ್ನ ಮಾಡ್ತೀವಲ್ವಾ, ಅವಾಗ ನಮ್ಗೆ ಯಾವಾಗ್ಲೂ ಭಗವಂತನ ಒಂದು ಅವನ ಬಗ್ಗೆ ಶ್ರವಣ ಮತ್ತೆ ಕೀರ್ತನ ಮಾಡೋದು ಒಂದು ನಮ್ಗೆ ಸಾಧ್ಯ ಆಗುತ್ತೆ ಅಲ್ವಾ. ನಾವೇ ಒಬ್ರು ಕೂತ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನಾವೀಗ ಭಕ್ತರ ಸಂಘದಲ್ಲಿ ನಾವೀಗ ಹೇಳ್ತೀವಿ ಇದೆಲ್ಲ ಶ್ರವಣ ಮಾಡ್ತೀವಿ, ಕೀರ್ತನ ಅಂದ್ರೆ ಕೇಳ್ತೀವಿ, ಮತ್ತೆ ಒಬ್ರು ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತೀವಿ, ನೀವುಗಳು ಮಾತಾಡ್ತಾ ಇರ್ತೀರಾ. ಸೊ ಇದೆಲ್ಲ ನಮ್ಗೆ ಭಗವಂತನ ಬಗ್ಗೆ ಒಂದು ಭಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ನಮ್ಗೆ ತುಂಬಾ ಅನುಕೂಲವಾಗುತ್ತೆ. ಇದರಿಂದ ನಿರಂತರವಾಗಿ ನಿನ್ ಮೈನ್ ಕೇಳಬಹುದು ಮತ್ತು ಸಂಕೀರ್ಣ ಮಾಡಬಹುದು. ಈ ಉದ್ದೇಶಕ್ಕಾಗಿ ಪರಿಶುದ್ಧ ಭಕ್ತರು ಬದುಕಿನ ಎಲ್ಲಾ ನೆಮ್ಮದಿಯನ್ನು ಬಿಡಲು ಸಿದ್ಧರಾಗಿದ್ದಾರೆ. ಅಂದ್ರೆ ನೋಡಿ, ಇದೊಂದು ಭಕ್ತಿಗೋಸ್ಕರ ಏನ್ ಹೇಳ್ತಾ ಇದ್ದಾರೆ, ಪರಿಶುದ್ಧ ಭಕ್ತರು ತಮ್ಮೆಲ್ಲ ಒಂದು ಬಿಡ್ಲಿಕ್ಕೆ ರೆಡಿ ಇದ್ದಾರೆ. ಅಂದ್ರೆ ತನ್ನ ಸ್ನೇಹ ನೋಡಿ, ಈಗ ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ಈ ಒಂದು ಇದಕ್ಕೆ ಬಂದ್ಮೇಲೆ ನಾವ್ ಎಷ್ಟು ಜನರ ಒಂದು ಸ್ನೇಹವನ್ನ ಕಳ್ಕೊಂಡಿದೀವಿ ಅಲ್ವಾ. ಅಲ್ವಾ ಅನ್ಸುತ್ತಾ ನಿಮ್ಗೆ? ಏನಾರ ಸ್ನೇಹ ಕಳ್ಕೊಂಡಿದೀವಿ, ಪ್ರೀತಿ ಕಳ್ಕೊಂಡಿದೀವಿ, ಆಮೇಲೆ ಸಮಾಜ ಅದೆಲ್ಲ ಸ್ವಲ್ಪ ಎಲ್ಲೆಲ್ಲಿಂದ ನಾವು ದೂರ ಹೋಗ್ತಾ ಇದೀವಿ. ಯಾಕೆಂದ್ರೆ ಇವೆಲ್ಲ ತಾತ್ಕಾಲಿಕ ಅಂತ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ನಾವುಗಳೆಲ್ಲ ಇದರಿಂದ ದೂರ ಹೋಗ್ತಾ ಇದೀವಿ. ಎಷ್ಟೋ ಜನದ ರಿಲೇಷನ್ಸ್, ಮಾತುಕತೆಗಳನ್ನ ನಾವು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೀವಿ. ಟೈಮ್ ಸಿಕ್ಕಾಗೆಲ್ಲ ಏನಾರ ಭಗವಂತನ ಬಗ್ಗೆ ಕೇಳೋಣ ಅಥವಾ ಓದೋಣ ಅನ್ನೋ ಒಂದು ಹಂಬಲದಲ್ಲೇ ಇರ್ತೀವಿ ನಾವು. ನೋಡಿ, ಪ್ರೀತಿ, ಸಮಾಜ, ಕುಟುಂಬಗಳಂತ ಲೌಕಿಕ ಸೌಲಭ್ಯಗಳನ್ನ ತ್ಯಾಗ ಮಾಡಲು ಸಿದ್ರು. ಯಾವಾಗ ನಾವು ಭಕ್ತಿ ಮಾರ್ಗಕ್ಕೆ ಬರ್ತೀವೋ ಇವನ್ನೆಲ್ಲ ತ್ಯಾಗ ಮಾಡ್ಲಿಕ್ಕೆ ನಮ್ಮ ಮನಸ್ಸು ರೆಡಿ ಆಗ್ತಾ ಹೋಗ್ಬಿಡತ್ತೆ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಎಂಬ ಸಂಕೀರ್ತನ ದಿವ್ಯನಾದವನ್ನು ಸವಿದು ಭಕ್ತಿ ಸುದಿಯ ರುಚಿಯನ್ನು ಕಂಡವರು ಬೇರೆ ಯಾವುದೇ ಆಧ್ಯಾತ್ಮಿಕ ಆನಂದಕ್ಕೆ ಅಥವಾ ಭೌತಿಕ ಸುಖಕ್ಕೆ ಮನಸ್ಸು ಕೊಡುವುದಿಲ್ಲ. ಯಾವಾಗ ನಾವು ಈ ಒಂದು ಹರೇ ಮಹಾಮಂತ್ರದ ಒಂದು ಇದಕ್ಕೆ ಬರ್ತೀವೋ
ಶರಣಾಗ್ತಿವೋ ನಾವು, ಅವಾಗ ಏನತ್ತೆ ನಾವು ಬೇರೆ ಒಂದು ಭೌತಿಕ ಒಂದು ಸುಖ ಸುಖಕ್ಕೆ ನಮ್ಮ ಮನಸ್ಸು ಇಷ್ಟನೇ ಪಡೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಿಲ್ಲ. ಅದೇ ಕೇಳಿಸ್ ಹರೇ ಕೃಷ್ಣ ಮಾತಾಜಿ ಕೇಳಿಸುದಿಲ್ಲ ಮಾತಾಜಿ. ಮ್ಯೂಟ್ ಆಗಿದೆ ಅನ್ಸುತ್ತೆ. ಒಂದ್ ನಿಮಿಷ. ಇಲ್ಲ, ಮ್ಯೂಟ್ ಏನಿಲ್ಲ. ಮ್ಯೂಟ್ ಇಲ್ಲ, ಅವ್ರ ನೆಟ್ವರ್ಕ್ ಸ್ಲೋ ಆಯ್ತಾ ಅಂತ. ಮಾತಾಜಿ ಲೆಫ್ಟ್ ಆದ್ರು ಇಲ್ಲ ಇದ್ದಾರೆ. ಮಾತಾಜಿ ನೀವು ಮ್ಯೂಟ್ ಆಗಿದ್ದೀರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೆಟ್ ಇದಾಯ್ತು ಮತ್ತೆ ಇದಾಯ್ತು. ಕೇಳಿಸ್ತಾ ಇದೆಯಲ್ಲ? ಹೌದು ಮಾತಾಜಿ ಕೇಳಿಸ್ತಾ ಇದೆಯಲ್ಲ? ಇಲ್ಲೂ ಅಷ್ಟೇ ಮಾತಾಜಿ, ನಮ್ದು ನೆಟ್ ಇದೆಯಲ್ಲ, ಇದು BSNL ಹೋಗ್ತಿರುತ್ತೆ ಬರ್ತಾ ಇರುತ್ತೆ. ಇನ್ನ ಹೇಳ್ತಾ ಇದ್ರೆ, ಈ ಒಂದು ಹರೇ ಕೃಷ್ಣ ಮಂತ್ರದ ರುಚಿಯನ್ನು ಕಂಡವರು ಈ ಭೌತಿಕದಲ್ಲಿ ಏನು ಸುಖ ಇರುತ್ತಲ್ಲ ಅದ್ರ ಬಗ್ಗೆ ಅವರು ಅದಕ್ಕೆ ಲಕ್ಷಣೆ ಕೊಡೋದಿಲ್ಲ. ಅವರಿಗೆ ಅದು ಕಸದ್ ಸಮಾನ ಅಂತ ಹೇಳ್ತಾ ಇದಾರೆ. ಅಷ್ಟೊಂದು ಒಂದು ಕನಿಷ್ಠವಾಗಿ ನೋಡ್ತಾರೆ ಒಂದು ಭೌತಿಕ ಸುಖ ಅಥವಾ ಇದನ್ನೆಲ್ಲ. ವೇದಗಳ ಸಾಕಾರ ರೂಪಗಳು ಹೀಗೆ ಹೇಳಿದವು, ಪ್ರಿಯ ಪ್ರಭುವೆ, ಮನುಷ್ಯನು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಿದ್ದಿಲ್ಲ? ಕೇಳಿಸ್ತಾ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯನ್ನು ಪರಿಶುದ್ಧಗೊಳಿಸಿಕೊಂಡ ಮೇಲೆ ಅವನ ಮನಸ್ಸು ಅವನ ಸ್ನೇಹಿತನಾಗುತ್ತಾನೆ. ಯಾವಾಗ ನಾವು ಭಗವಂತನ ಒಂದು ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ನಿರತರಾಗ್ತೀವೋ ಅವಾಗ ನಮ್ಮ ಮನಸ್ಸು, ಇಂದ್ರಿಯ ಮತ್ತು ಎಲ್ಲಾ ಬುದ್ಧಿಶಕ್ತಿ ಎಲ್ಲವೂ ಪರಿಶುದ್ಧಗೊಳ್ಳುತ್ತೆ. ಮತ್ತೆ ಅವು ಅವನ ಕೊಂಡ ಮೇಲೆ ಅವನ ಮನಸ್ಸು ಅವನ ಸ್ನೇಹಿತನಾಗ್ತಾನೆ. ಇದನ್ನ ಹೇಳ್ತಾರಲ್ವಾ ಭಗವದ್ಗೀತೆಯಲ್ಲಿ 6 ಉದ್ಧರೇತ ಆತ್ಮನ ಏನು ಹೇಳ್ತಾರಲ್ಲ, ನಮ್ಮ 6.5 ಒಂದೇ ನಿಮಿಷ. ಅದರಲ್ಲಿ ಹೇಳ್ತಾ ಇದ್ದಾರೆ, ಉದ್ಧರೇತ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧುರ ಆತ್ಮಯ್ಯ ರಿಪ್ರಾತ. ಅಂದ್ರೆ ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು ಅಂತಾರೆ. ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂದು ಮತ್ತು ಮನಸ್ಸೇ ಶತ್ರು. ನಮ್ಮ ಮನಸ್ಸೇ ಬಂದು ನಮ್ಮ ಮನಸ್ಸೇ ಇದು. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಮ್ಗೆ ಅದು ಮನಸ್ಸು ಅದು ನಮ್ಮ ಸ್ನೇಹಿತ ಆಗತ್ತೆ. ಇಲ್ಲದೆ ಇದ್ರೆ ನಾವು ಮನಸ್ಸಿನ ಮಾತನ್ನ ನಾವು ಕೇಳ್ತಾ ಹೋದ್ರೆ ನಮ್ಗೆ ಅದು ಶತ್ರು ಆಗುತ್ತೆ. ಇಲ್ಲವ ಮನಸ್ಸು ಸದಾ ಅವನ ಶತ್ರು. ಮನಸ್ಸು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವಾಗ ಜೀವಿಯ ಆಪ್ತ ಮಿತ್ರನಾಗ್ತಾನೆ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ಇರ್ತಾ ಅವಾಗ ಮನಸ್ಸು ನಮಗೆ ಒಂದು ಆಪ್ತ ಮಿತ್ರ ಅನ್ಸುತ್ತೆ. ಏಕೆಂದ್ರೆ ಆಗ ಮನಸ್ಸು ಸದಾ ಪರಮಪ್ರಭುವನ್ನೇ ಕುರಿತು ಯೋಚಿಸುತ್ತಿರಬಹುದು. ನೀನು ಜೀವಿಗೆ ಎಂದೆಂದು ಪ್ರಿಯನಾದವನು. ಆದ್ರಿಂದ ಮನಸ್ಸು ನಿನ್ನ ಯೋಚನೆಯಲ್ಲಿ ತೊಡಗಿರುವಾಗ ಮನುಷ್ಯನು ಹಲವು ಜನ್ಮಗಳಲ್ಲಿ ಹಂಬಲಿಸುತ್ತಾ ಮಹಾತೃಪ್ತಿಯನ್ನು ಕೂಡಲೇ ಕಂಡುಕೊಳ್ಳುತ್ತಾನೆ. ಓ ಮಾತಾಜಿ, ನಿಮ್ಗೂ ಪ್ರಾಬ್ಲಮ್ ಆಯ್ತಲ್ಲ ಪಾಪ? ಬಂತ? ಇಲ್ಲ ಮಾತಾಜಿ ಬಂತು. ಇಲ್ಲ ಮಾತಾಜಿ ಬರ್ತಾ ಇದೆಯಲ್ಲ? ಹೌದು. ಅಂದ್ರೆ ಈಗ ಮನಸ್ಸು ಸದಾ ಪರಮಪ್ರಭುವನ್ನೇ ಕುರಿತು ಯೋಚಿಸ್ತಿರಬಹುದು. ನೀನು ಜೀವಿಗೆ ಎಂದೆಂದೂ ಪ್ರಿಯನಾದವನು ಅಂತ ಹೇಳುತ್ತದು ಮನಸ್ಸು. ಆದ್ರಿಂದ ಮನಸ್ಸು ನಿನ್ನ ಯೋಚನೆಯಲ್ಲಿ ತೊಡಗಿರುವಾಗ ಮನುಷ್ಯನು ಹಲವು ಜನ್ಮಗಳಲ್ಲಿ ಹಂಬಲಿಸಿದ ಮಹಾತೃಪ್ತಿಯನ್ನು ಕೂಡಲೇ ಕಂಡುಕೊಳ್ಳುತ್ತಾನೆ. ಯಾವಾಗ ಮನಸ್ಸು ಸದಾ ಭಗವಂತನ ಬಗ್ಗೆ ಯೋಚನೆ ಮಾಡುತ್ತೋ ಅವಾಗ ಏನೇನು ನಾವು ಹಲವು ಜನ್ಮಗಳಲ್ಲಿ ಏನೇನು ಒಂದು ಆಸೆಗಳನ್ನ ಎಲ್ಲ ಇಟ್ಕೊಂಡಿತ್ತು ಅದರಲ್ಲಿ ತೃಪ್ತಿಯನ್ನ ನಾವು ಈ ಜನ್ಮದಲ್ಲಿ ಕಾಣ್ತಾ ಹೋಗ್ತೀವಂತೆ. ಮನುಷ್ಯನ ಮನಸ್ಸು ದೇವೋತ್ತಮ ಪರಮ ಪುರುಷನ ಚರಣ ಕಮಲಗಳಲ್ಲಿ ಸ್ಥಿತವಾಗಿರುವಾಗ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಇದಕ್ಕಿಂತ ಕೆಳಗಿನದಾದ ಯಾವ ಪೂಜೆ ಆಗಲಿ ಆತ್ಮ ಸಾಕ್ಷಾತ್ಕಾರ ರೀತಿ ಆಗಲಿ ಬೇಕೆನಿಸುವುದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಒಮ್ಮೆ ನಾವು ಭಗವಂತನ ಒಂದು ಭಕ್ತಿಯಲ್ಲಿ ಅಥವಾ ಅವನ ಚರಣ ಕಮಲಗಳಲ್ಲಿ ಭಗವಂತನ ಚರಣ ಕಮಲಗಳಲ್ಲಿ ನಾವು ತೃಪ್ತಿಯನ್ನು ಕಂಡು ಕೂಡಲೇ ಏನಾಗ್ತೀವಿ ಅಂದ್ರೆ ನಮ್ಗೆ ಏನಾಗುತ್ತೆ, ಚಿತ್ತವಾಗಿರೋ ಮನುಷ್ಯನ ಇದಕ್ಕಿಂತ ಕೆಳಗಿಂತಾದ ಯಾವ ಪೂಜೆ ಆಗಲಿ ಅಂದ್ರೆ ಒಂದೇ ನಾವು ಭಗವಂತನ ಒಂದು ಭಕ್ತಿಯಲ್ಲಿ ನಾವು ಬಂದಿದ ತಕ್ಷಣ ನಮ್ಗೆ ಬೇರೆ ಯಾವ ಪೂಜೆ ಪುನಸ್ಕಾರಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದೆಲ್ಲ ನಮ್ಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಭಗವಂತನ ಎಲ್ಲ ಅವನನ್ನ ಬಂದು ನಾವು ಭಕ್ತಿ ಮಾಡಿದ್ರೆ ಅವನಲ್ಲಿ ಎಲ್ಲ ಸಿಕ್ಕತ್ತಲ್ಲ. ಅವನ ಬೇರ್ ತರ ಅಲ್ವಾ, ಅವನಿಗೆ ನಾವು ಸ್ಯಾಟಿಸ್ಫೈ ಮಾಡಿದ್ರೆ ನಮ್ಗೆಲ್ಲ ಸಿಕ್ಕುತ್ತೆ. ಆದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬೇರೆ ಒಂದು ದೇವತೆಗಳ ಪೂಜೆಗಳು ಅದೆಲ್ಲ ಅದೇ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವ್ದಾದ್ರು ದೇವತೆ ಪೂಜೆಯನ್ನು ಮಾಡಲು ಪ್ರಯತ್ನಿಸುವ ಅಥವಾ ಆತ್ಮ ಸಾಕ್ಷಾತ್ಕಾರದ ಬೇರವ ಮಾರ್ಗವನ್ನಾದರೂ ಅನುಸರಿಸುವುದರಿಂದ ಜೀವಿಯು ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನಿಮಗ್ ಗೊತ್ತಾಗ್ಬಿಟ್ಟಿದೆ ಈಗ. ಅಂದ್ರೆ ಅಲ್ಟಿಮೇಟ್ ಭಗವಂತ, ಅವನಿಗೆ ನಾವು ಸೇವೆ ಮಾಡಿ ಅವನ ಭಕ್ತಿ ಮಾಡಿದ್ರೆ
ನಾಡಿ ನಾವು ಒಂದು ಇದಕ್ಕೆ ಅವನ ಧಾಮವನ್ನ ಕೇಳಿಕ್ ಸಾಧ್ಯ ಇದೆ. ನಮ್ದು ಏನ್ ಅಲ್ಟಿಮೇಟ್ ಗುರಿ ಭಗವಂತನ ಧಾಮ ಸೇರಬೇಕು, ಮತ್ತೆ ನಮ್ಮ ಒಂದು ಸ್ವಸ್ವರೂಪ ಅಂದ್ರೆ ನಮ್ದು ಏನು ಆಧ್ಯಾತ್ಮಿಕ ಸ್ವರೂಪ ಇದೆಲ್ಲ ಅದನ್ನ ಪಡ್ಕೋಬೇಕು. ಅದನ್ನ ಪಡ್ಕೊಳ್ಳೋದ್ರಿಂದ ಬೇರೆ ದೇವ್ರನ್ನ ಪೂಜೆ ಮಾಡೋದ್ರಿಂದ ಅವ್ರನ್ನ ಆರಾಧನೆ ಮಾಡೋದ್ರಿಂದ ನಮ್ಗೆ ಇದು ಸಾಧ್ಯವಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅದನ್ನ ಮಾಡಿದ್ರೆ ನಾವು ಮತ್ತೆ ಮತ್ತೆ ಅವರಿಂದ ಏನಾರ ಒಂದು ವರಗಳನ್ನ ಪಡ್ಕೊಳ್ತೀವಿ, ಏನೇನ್ ಬೇಕೋ ಅದನ್ನ ಪಡ್ಕೊಳ್ತೀವಿ, ಮತ್ತೆ ಮತ್ತೆ ಜನ್ಮ ಒಂದು ಇದಕ್ಕೆ ಮತ್ತೆ ಜನ್ಮ ಮತ್ತೆ ಸಾವುಗಳ ಚಕ್ರಕ್ಕೆ ಮತ್ತೆ ಸಿಕ್ಕಾಕೊಳ್ತಾ ಹೋಗ್ತೀವಿ. ಇದು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಬೆಕ್ಕು ನಾಯಿಗಳಂತ ಹೀನ ಜೀವನ ಮಾರ್ಗವನ್ನು ಪ್ರವೇಶಿಸಿ ಜೀವಿಯು ಎಷ್ಟರ ಮಟ್ಟಿಗೆ ಕೀಳಾಗುತ್ತಾನೆ ಅನ್ನೋದನ್ನು ಊಹಿಸೋಕ್ಕೂ ಸಾಧ್ಯವಿಲ್ಲ. ಅಂದ್ರೆ ನಾವು ನಾವೀಗ ಮತ್ತೆ ನಾವು ಹುಡ್ತೀವಿ ಅಂದ್ರೆ ನಮ್ಗೆ ಗ್ಯಾರಂಟಿ ಇಲ್ಲ, ನಾವು ಮನುಷ್ಯರಾಗೆ ಹುಡ್ತೀವಿ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದಾರೆ, ಏನು ನಾಯಿ ಮತ್ತೆ ಬೆಕ್ಕುಗಳಾಗಿ ಸಹ ನಾವು ಹುಟ್ಟಬಹುದು ಅಂತ ಈ ತರ ಒಂದು ಈ ಜೀವನ ನಮಗ್ ಬೇಕಾ ಅಂತ ಕೇಳ್ತಾ ಇದಾರೆ. ಅದನ್ನು ಊಹಿಸೋದಕ್ಕೂ ನಮಗ್ ಕಷ್ಟ. ಅಂದ್ರೆ ನೋಡಿ, ನಾವ್ ಇದ್ಬಿಟ್ಟು ಇನ್ನ ಕೀಳಾದ ಜನ್ಮವನ್ನ ತಗೊಳ್ತೀವಿ ಅಂದ್ರೆ ಇದಾಗ್ತ. ಆದ್ರಿಂದ ಭಗವಂತನ ಭಕ್ತಿ ಮಾಡ್ತಾ ಇದ್ರೆ ಖಂಡಿತವಾಗಿ ನಾವು ಪ್ರಭುಪಾದ್ರೆ ಹೇಳ್ತಾರೆ, ನಮ್ಗೆ ಮಾನವ ಜನ್ಮ ಈ ಭಯದಿಂದ ನಾವು ದೂರ ಆಗ್ತೀವಿ. ಅಂದ್ರೆ ಯಾವ ಭಯ ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಮತ್ತೆ ಬೇರೆ ಅಂದ್ರೆ ಬೇರೆ ಏನಾದ್ರು ಕೀಳಾದ ಒಂದು ಇದನ್ನ ಜನ್ಮವನ್ನ ತಗೊಳ್ತೀವಿ ಅನ್ನೋದ್ರಿಂದ ನಾವು ಆ ಭಯದಿಂದ ಹೊರಗಡೆ ಬರ್ಬೋದಂತೆ. ಅಂದ್ರೆ ನಾವು ಮತ್ತೆ ಮಾನವರಾಗಿ ಹುಟ್ಟಬಹುದು. ಮತ್ತೆ ಈಗ ನಮಗ್ ಬರುತ್ತಲ್ಲ, ಅಂದ್ರೆ ನಾವು ಒಂದು ಭಕ್ತಿ ಕಾರ್ಯದಲ್ಲಿ ನಾವು ಸ್ವಲ್ಪ ಒಂದು ಸಾಧನೆ ಮಾಡಿದ್ರು ಸಹ ನಮಗೆ ಈ ಜನ್ಮದಲ್ಲಿ ನಮ್ಗೆ ಏನು ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಜೀವನವನ್ನ, ಹರೇ ಕೃಷ್ಣ, ಒಂದು ಒಳ್ಳೆ ಒಂದು ಬ್ರಾಹ್ಮಣರ ಕುಟುಂಬದಲ್ಲಿ ಅಥವಾ ಒಂದು ದೈವಿ ಅವರ ಅಂತ ಕುಟುಂಬದಲ್ಲಿ, ವೈಷ್ಣವರ ಕುಟುಂಬದಲ್ಲಿ ನಮ್ಮನ್ನ ಹುಟ್ಟಿಸಿ ಮತ್ತೆ ನಮ್ಮನ್ನ ಶ್ರೀಮಂತರು ಈ ತರ ಒಂದು ಕುಟುಂಬದಲ್ಲಿ ಹುಟ್ಟಿಸ್ಬಿಟ್ಟು ನಮ್ಗೆ ನಮ್ಮ ಆಧ್ಯಾತ್ಮಿಕತೆಯನ್ನ ಮತ್ತೆ ಮುಂದುವರಿಯೋ ತರ ಭಗವಂತ ನಮ್ಗೆ ಅನುಕೂಲವನ್ನ ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ಪ್ರಭುವಿನ ಭಕ್ತಿಪೂರ್ವಕ ಸೇವೆಯ ಒಲವಿಲ್ಲದೆ ಚಿಂತನೆಯ ಊಹಾಪೋಹದಿಂದ ಮತ್ತು ಫಲಾಕಾಂಕ್ಷಿ ಕರ್ಮದಿಂದ ಆಕರ್ಷಿತರಾಗುವುದು ಇಂತಹ ಕ್ರಿಯೆಗಳ ವಿಷಮಯ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಎಂದು. ಅಂದ್ರೆ ಯಾವಾಗ ಭಕ್ತಿ ಸೇವೆ ಮಾಡೋದಿಲ್ವಾ ನಾವು, ಮತ್ತೆ ಅದೇ ಕೀಳು ಜನ್ಮವನ್ನ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನರೋತ್ತಮ ದಾಸ ಠಾಕೂರ್ ಸಹನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಜನರು ಅನಿವಾರ್ಯವಾಗಿ ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಹುಟ್ಟಬೇಕಾಗುತ್ತದೆ ಅಲ್ವಾ. ನಾವು ಅಕಸ್ಮಾತ್ ಭಕ್ತಿ ಕಾರ್ಯದಲ್ಲಿ ಭಕ್ತಿ ಸೇವೆಯಲ್ಲಿ ಹೋಗ್ಲಿಲ್ಲ, ಆಧ್ಯಾತ್ಮಿಕವಾಗಿ ಹೋಗ್ಲಿಲ್ಲ, ನಾವು ಭಗವಂತನ ಇದ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಯಾವ ಜನ್ಮ ಸಿಕ್ಕುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಇಂತಹ ಜನರು ಅನಿವಾರ್ಯವಾಗಿ ಬೇರೆ ಬೇರೆ ಯಾವ್ದಾದ್ರು ಒಂದು ಜೀವಾತ್ಮವನ್ನ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತು ಇಂತಹ ಜನರು ಅನಿವಾರ್ಯವಾಗಿ ನೋಡಿ, ಈಗ ನಾವು ಹಂಗ್ ಹುಡ್ತೀವಿ ಅಂತ ಹೇಳಿದ್ಮೇಲೆ ಎಲ್ಲ ಒಂದು ಅಭ್ಯಾಸಗಳು ಬಂದ್ಬಿಡತ್ತೆ. ಮಾಂಸ ಭಕ್ಷಣೆ ಮತ್ತೆ ಮದ್ಯ ಸೇವನೆ ಅಂತ ಅಸಹ್ಯವಾದ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ನಾವ್ ಯಾವ ತರ ಹುಡ್ತೀವಿ ಅಂತ ಗೊತ್ತಿಲ್ಲ, ಪ್ರಾಣಿಗಳಾಗಿ ಹುಟ್ಟಬಹುದು ಅಥವಾ ಒಂದು ಮನುಷ್ಯ ಜನ್ಮದಲ್ಲಿ ಕೀಳಾಗಿ ಹುಟ್ಟೋದಕ್ಕೆ ಮತ್ತೆ ನಾವೇನೇನ್ ಮಾಡಬಾರ್ದು ಅಂತಿರ್ತೀವಲ್ಲ ಅದು ಮಾಂಸ ಭಕ್ಷಣೆ, ಮದ್ಯ ಸೇವನೆ, ಯಾವ್ದಾವ್ದು ಮಾಡ್ಬೇಕು 4 ನಿಯಂತ್ರಿತ ಇದನ್ನ ಹೇಳಿದಾರಲ್ಲ ಅದನ್ನೆಲ್ಲ ಮಾಡ್ಬೇಕಾಗ್ಬೋದೇನೋ. ಆ ತರ ಒಂದು ಜೀವವನ್ನ ನಾವು ಪಡಿಬಹುದು. ಪ್ರಾಪಂಚಿಕ ಮನೋಧರ್ಮದವರು ಸಾಮಾನ್ಯವಾಗಿ ನಶ್ವರವಾದ ಭೌತಿಕ ದೇಹವನ್ನು ಪೂಜಿಸುತ್ತಾರೆ. ಅಂದ್ರೆ ಯಾರು ಈ ಪ್ರಾಪಂಚಿಕದ ಭೌತಿಕದಲ್ಲಿ ಇರೋರು ಏನ್ ಮಾಡ್ತಾರೆ ಅಂದ್ರೆ ನಶ್ವರವಾದ ಭೌತಿಕ ದೇಹವನ್ನ ನಮ್ದು ನಮ್ಮ ದೇಹವನ್ನ ನಾವು ಪೂಜೆ ಮಾಡ್ಕೊ ಅಂದ್ರೆ ನಮ್ಮನ್ನ ನಾವು ಆರಾಧಿಸ್ಕೊಳ್ತೀವಲ್ವಾ. ಅಂದ್ರೆ ಇದನ್ನ ಹೇಳ್ತಾ ಇದ್ದಾರೆ. ಮತ್ತು ದೇಹದೊಳಗಿರುವ ಚೇತನದ ಯೋಗಕ್ಷೇಮವನ್ನು ಮರೆತು ಬಿಡ್ತಾರೆ. ಅಂದ್ರೆ ದೇಹವನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಷ್ಟೇ ಹೊರತಾಗಿ ಒಳಗಡೆ ಇರುವ ಆತ್ಮವನ್ನ ನಾವು ಅದಕ್ಕೆ ಅದರ ಕಡೆ ಗಮನ ಕೊಡೋದಿಲ್ಲ. ಅದ ಹೇಳ್ತಾರಲ್ಲ, ಪಂಜರದಲ್ಲಿ ಒಂದು ಒಳ್ಳೆ ಪಂಜರದಲ್ಲಿ ಒಂದು ಬಂಗಾರದ ಪಂಜರದಲ್ಲಿ ಗಿಣಿನಿಟ್ರೆ ಪಂಜರಾನೇ ಬರೀ ನಾವು ಕ್ಲೀನ್ ಮಾಡ್ತಾ ಇದ್ರೆ ಆ ಗಿಣಿಗೇನು ಕುಡದೆ ಇದ್ರೆ ಅವಾಗ ಗಿಣಿ ಸತ್ತು ಹೋಗುತ್ತೆ. ಅದೇ ತರ ನಮ್ಮ ಒಂದು ದೇಹ ಒಂದಿದೆಯಲ್ಲ, ಈ ದೇಹಕ್ಕೆ ಪ್ರೊಟೆಕ್ಷನ್ನೇ ನಾವು ಮಾಡ್ಕೊಳ್ತಾ ಇರೋದು. ಅದನ್ನೇ ಒಂದು ಪೂಜೆ ಅಂದ್ರೆ ಅದ್ರ ಬಗ್ಗೆನೇ ನಾವು ಲಕ್ಷ್ಯ ಕೊಡ್ತಾ ಇದ್ರೆ, ಒಳಗಡೆ ಆತ್ಮಕ್ಕೆ ನಾವು ಲಕ್ಷ್ಯ ಕೊಡದೆ ಇದ್ರೆ ಅವಾಗ ಅದು ಏನು ಯೂಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ದೇಹದ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳಲು ಭೌತಿಕ ವಿಜ್ಞಾನದ ಆಶಯವನ್ನು ಪಡಿತಾರೆ. ಅಂದ್ರೆ ಗೊತ್ತಲ್ಲ ನಮ್ಗೆ, ನಮ್ಮ ಭೌತಿಕ ಒಂದು ನೆಮ್ಮದಿ ಇದಕ್ಕೋಸ್ಕರ ನಾವು ಹಲವಾರು ತರದ ಒಂದು ಭೌತಿಕ ವಿಜ್ಞಾನದ ಆಶಯವನ್ನ ಪಡಿತೀವಿ. ಇನ್ನು ಕೆಲವರು ಸ್ವರ್ಗಲೋಕಕ್ಕೆ ಏರಲು ದೇವತೆಗಳ ಉಪಾಸನೆಯನ್ನು ಮಾಡ್ತಾರೆ. ಈ ಹಲವಾರು ತರ ಉಪಾಸನೆ ಬೇರೆ ಬೇರೆ ದೇವತೆಗಳ ಪೂಜೆಗಳನ್ನ ಮಾಡ್ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಮಾಡ್ತಾರೆ. ಜೀವಾತ್ಮನ ಒಳಿತನ್ನು ಮರೆತು ಭೌತಿಕ ದೇಹವನ್ನು ನೆಮ್ಮದಿಯಾಗಿ ಬಿಡುವುದೇ ಬದುಕಿನಲ್ಲಿ ಅವರ ಗುರಿ. ಅವ್ರಿಗೆ ಏನ್ ಹೇಳ್ತಾರೆ, ಆತ್ಮನ ಬಿಟ್ಬಿಡ್ತಾರೆ ಅವರು, ಬರೀ ತಮ್ಮ ಒಂದು ದೇಹದ ಒಂದು ರಕ್ಷಣೆಯಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಆತ್ಮಘಾತಕರು ಅಂತ ಹೇಳ್ತಾರೆ. ಆತ್ಮಘಾತಕರು ಅಂದ್ರೆ ಆತ್ಮಹ ಅಂತಾರೆ. ಅಂದ್ರೆ ತಮ್ಮ ಆತ್ಮವನ್ನೇ ಕೊಂದುಕೊಂಡಾಗೆ ಅವರು ಆತ್ಮನ ಕೊಲ್ಲಕ್ಕಾಗಲ್ಲ. ಅಂದ್ರೆ ಆ ರೀತಿ ಭಾವನೆ
ಅಂದ್ರೆ ನಮ್ಮನ್ನ ನಾವು ಕೊಂದುಕೊಂಡ ಹಾಗೆ ಅಂತ, ನಮ್ಮ ಆತ್ಮವನ್ನ ಆತ್ಮಘಾತಕರು ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದರೆ ಆತ್ಮಹ ಅಂತ ಹೇಳಿ ಬರುತ್ತೆ. ಆತ್ಮಹ ಅಂದ್ರೆ ನಮ್ಮ ಆತ್ಮವನ್ನ ನಾವು ಕೊಲೆ ಮಾಡ್ಕೊಂಡಂಗೆ, ಒಂದು ಅದನ್ನ ಕೊಂದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಭೌತಿಕ ದೇಹದ ಮತ್ತು ಅದರ ಸುಖಗಳ ಮೋಹದಿಂದ ಹುಟ್ಟು ಸಾವುಗಳ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಲೆದಾಡಬೇಕಾಗುತ್ತದೆ ಮತ್ತು ಭೌತಿಕ ಯಾತನೆಯನ್ನು ಅನುಭವಿಸಿ. ಯಾವಾಗ ನಾವು ಇದ್ ಮಾಡ್ತೀವೋ, ಯಾವಾಗ ನಾವು ಆತ್ಮದ ಕಡೆ ಅದ್ರ ಕಡೆ ಒಂದು ಗಮನ ಕೊಡೋದಿಲ್ಲೋ, ಅವಾಗ ಏನಾಗುತ್ತೆ, ಮತ್ತೆ ನಾವು ಕರ್ಮಗಳನ್ನ ಮಾಡ್ತೀವಿ, ಮತ್ತೆ 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 ಹುಟ್ಟುತ್ತೀವಿ, ಮತ್ತೆ ಸಾವು, ಇದೇ ಒಂದು ಚಕ್ರದಲ್ಲಿ ಮತ್ತೆ ಬೀಳ್ತೀವಿ. ಮಾನವ ರೂಪದ ಬದುಕು ಮನುಷ್ಯನು ತನ್ನ ಸ್ಥಿತಿಯನ್ನು ಅರ್ಥಕೊಳ್ಳಲು ಒಂದು ಅವಕಾಶ. ಅತ್ಯಂತ ಜಾಣರು ಬೇರೆ ದಾರಿ ಹಿಡಿಯದೆ ತನ್ನ ಮನಸ್ಸು, ಇಂದ್ರಿಯಗಳು ಮತ್ತು ದೇಹವನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸಲು ಭಕ್ತಿ ಸೇವೆ ಮಾರ್ಗವನ್ನ ಹಿಡಿಯುತ್ತಾನೆ. ಅಂದ್ರೆ ಈ ಮಾನವ ಜನ್ಮದಲ್ಲೇ ನಮ್ಗೆ ಒಂದು ಒಳ್ಳೆ ಅವಕಾಶ, ಭಗವಂತನ ಒಂದು ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ಅಂತ ಇದನ್ನ ನಾವು ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ. ಅರ್ಥಕೊಂಡ್ಬಿಟ್ಟು ನಮ್ಮ ಮನಸ್ಸು, ಇಂದ್ರಿಯ ಮತ್ತೆ ಎಲ್ಲವನ್ನು ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಭಕ್ತಿ ಸೇವೆ ಮಾಡಿ ನಾವು ನಮ್ಮ ಗುರಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ. ಇಷ್ಟೇ ಆಗಿದ್ದು ಅಲ್ವಾ? ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಓದಿ ಮಾತಾಜಿ ನೀವು. ಓದ್ಲಾ ಮಾತಾಜಿ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓದಿ. ವೇದಗಳ ಸಾಕಾರ ರೂಪಗಳು ಮುಂದುವರಿದು ಹೀಗೆ ಹೇಳಿದವು: ಪ್ರಿಯ ಪ್ರಭುವೇ, ಬಹುದೊಡ್ಡ ಪಂಡಿತರಾಗಿ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಲು ಚಿಂತನೆ ಮಾಡುವ ಅನೇಕ ಮಂದಿ ಯೋಗಿಗಳಿದ್ದಾರೆ. ಅವರು ದೇಹದಲ್ಲಿನ ಪ್ರಾಣವಾಯುವನ್ನು ನಿಯಂತ್ರಿಸುವುದರಲ್ಲಿ ತೊಡಗಿರುತ್ತಾರೆ. ಮನಸ್ಸನ್ನು ವಿಷ್ಣುವಿನ ರೂಪದಲ್ಲಿ ನೆಲೆಗೊಳಿಸಿ ಇಂದ್ರಿಯಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿ ಅವರು ಯೋಗಾಭ್ಯಾಸ ಮಾಡುತ್ತಾರೆ. ಆದರೆ ಬಹು ಶ್ರಮದಾಯಕವಾದ ವೈರಾಗ್ಯ, ತಪಸ್ಸು ಮತ್ತು ಸಂಯಮದಿಂದ ಅವರು ನಿನ್ನ ವಿರೋಧಿಗಳು ಮುಟ್ಟುವ ಗುರಿಯನ್ನೇ ಮುಟ್ಟುತ್ತಾರೆ. ಎಂದರೆ ಯೋಗಿಗಳು ಊಹಾಪೋಹಗಳಲ್ಲಿ ನಿರತರಾಗುವ ಬುದ್ಧಿವಂತ ಮಹಾನ್ ಚಿಂತಕರು ಕಡೆಗೆ ನಿರಾಕಾರ ಜ್ಯೋತಿಯನ್ನು ತಲುಪುತ್ತಾರೆ. ಪ್ರಭುವಿನ ಬದ್ಧ ಶತ್ರುಗಳು ಸಹ ತಂತಾವೇ ಇದೇ ಗುರಿಯನ್ನು ಮುಟ್ಟುತ್ತಾರೆ. ಕಂಸ, ಶಿಶುಪಾಲ ಮತ್ತು ದಂತವಕ್ರಂತಹ ರಾಕ್ಷಸರು ಬ್ರಹ್ಮಜ್ಯೋತಿಯನ್ನು ಸೇರುತ್ತಾರೆ, ಏಕೆಂದರೆ ಅವರು ಸದಾಕಾಲವು ದೇವೋತ್ತಮ ಪರಮ ಪುರುಷನನ್ನು ಕುರಿತು ಚಿಂತನೆ ಮಾಡುತ್ತಿರುತ್ತಾರೆ. ಗೋಪಿಯರಂತಹ ಸ್ತ್ರೀಯರು ಕೃಷ್ಣನ ಸಮೀಪವರ್ತಿಗಳಾಗಿದ್ದರು. ಅವರು ಕೃಷ್ಣನ ಚೆಲುವಿಗೆ ಮಾರು ಹೋದರು. ಅವರ ಧ್ಯಾನವು ಕಾಮದಿಂದ ಪ್ರೇರಿತವಾದದ್ದು. ಸರ್ಪದ ಸುಂದರವಾದ ಮತ್ತು ಗುಂಡಾದ ಆಕಾರವನ್ನು ಹೋಲುವ ಕೃಷ್ಣನ ತೋಳುಗಳು ತಮ್ಮನ್ನು ಅಪ್ಪಿಕೊಳ್ಳಬೇಕೆಂದು ಅವರು ಬಯಸಿದರು. ಹಾಗೆಯೇ ವೈದಿಕ ಸ್ತೋತ್ರಗಳಿವೆ: ನಾವು ನಿನ್ನ ಚರಣ ಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತೇವೆ. ಗೋಪಿಯರಂತಹ ಸ್ತ್ರೀಯರು ಕಾಮದ ಒತ್ತಡದಿಂದ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಾರೆ. ನಾವು ಭಗವದ್ಧಾಮಕ್ಕೆ ಹಿಂದಿರುಗುವುದಕ್ಕಾಗಿ ನಿನ್ನ ಕಮಲಗಳಲ್ಲಿ ಮನಸ್ಸನ್ನು ನಿಲ್ಲಿಸುತ್ತೇವೆ. ನಿನ್ನ ಶತ್ರುಗಳು ನಿನ್ನನ್ನು ಕೊಲ್ಲುವುದು ಹೇಗೆ ಎಂದು ಯೋಚಿಸುತ್ತಾ ಮನಸ್ಸನ್ನು ಸದಾ ನಿನ್ನಲ್ಲಿಯೇ ಕೇಂದ್ರೀಕರಿಸುತ್ತಾರೆ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಮತ್ತು ನಿನ್ನ ನಿರಾಕಾರ ಜ್ಯೋತಿಯನ್ನು ತಲುಪುವುದಕ್ಕಾಗಿ ಯೋಗಿಗಳು ವ್ರತಗಳನ್ನು, ತಪಸ್ಸುಗಳನ್ನು ಮಾಡುತ್ತಾರೆ. ನೀನು ಎಲ್ಲಾ ಭಕ್ತರನ್ನು ಒಂದೇ ಸಮನೆ ಕಾಣುತ್ತಿ. ಆದುದರಿಂದ ಈ ವಿವಿಧ ಜನರು ಬೇರೆ ಬೇರೆ ರೀತಿಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದರೂ ಬೇರೆ ಬೇರೆ ವಿಷಯ ಗ್ರಹಣ ರೀತಿಗಳಿಗೆ ಅನುಗುಣವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನು ರಚಿಸಿದ್ದಾರೆ. ಪ್ರಿಯ ಪ್ರಭುವೇ, ನಿನ್ನ ಚರಣ ಕಮಲಗಳ ಧ್ಯಾನದಲ್ಲಿಯೇ ಸದಾ ನಿರತನಾಗಿರುವುದು ಕಷ್ಟ. ಆಗಲೇ ನಿನ್ನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಅಲೌಕಿಕ ಪ್ರೀತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ಮಹಾನ್ ಭಕ್ತರಿಗೆ ಮಾತ್ರ ಇದು ಸಾಧ್ಯ. ಪ್ರಿಯ ಪ್ರಭುವೇ, ಕೆಲ ಕಾಲವಾದರೂ ನನ್ನ ಮನಸ್ಸು ಹೇಗಾದರೂ ನಿನ್ನ ಚರಣ ಕಮಲಗಳ ಧ್ಯಾನದಲ್ಲಿರುವಂತಾಗಲಿ ಎಂದು ಬಯಸುತ್ತೇನೆ. ಮಾತಾಜಿ, ಹರೇ ಧನ್ಯವಾದಗಳು. ಮಾತಾಜಿ, ಓದ್ಲಾ ಮಾತಾಜಿ? ಪ್ರವೀಣ ಮಾತಾಜಿ. ಮಾತಾಜಿ ಎಲ್ಲಿವರೆಗೂ ಓದಿದ್ರಿ? ತಾನು ಬಯಸ್ತದೆ ಧ್ಯಾನದಲ್ಲಿ ಇರುವಂತಾಗಲಿ ಎಂದು ಬಯಸುತ್ತೇನೆ. 681ನೇ ಪೇಜ್. ಓ, ಇಷ್ಟೇ ಆಗಿದ್ದಲ್ಲ ಮಾತಾಜಿ? ಇನ್ನೊಬ್ರು ಓದ್ಲಿ ಮಾತಾಜಿ. ಓದ್ಲಾ ಮಾತಾಜಿ? ಪ್ರಭಾವತಿ ಮಾತಾಜಿ, ನಿನ್ನೆಯಿಂದ ಕಂಟಿನ್ಯೂ. ಬೇರೆ ಬೇರೆ ಮಾತಾಜಿ. ಪ್ರವೀಣ ಮಾತಾಜಿ, 1 ನಿಮಿಷ. ನಾನು ಎಲ್ಲ 89 ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಕಳಿಸ್ಬಿಟ್ಟಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಏನ್ ಸೇವೆ ಮಾಡ್ತಾ ಇದ್ದೀರಾ? ಓದ್ಲಾ ಮಾತಾಜಿ? ಪ್ರಭಾವತಿ ಮಾತಾಜಿ ಓದಿ.
ಓಕೆ, ಯಾವ್ದು ಓದ್ತೇನೆ ಅಂತ ಹೇಳಿದ್ದು ಓದಿ ಮತ್ತೆ ಮಂಜುಳಾ ಬೇರೆ ಸುರೇಶ ಓದಿ. ಬೇರೆ ಆಧ್ಯಾತ್ಮಿಕ ಕಾರ್ಯನಿರತರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವುದನ್ನು ಭಗವದ್ಗೀತೆಯಲ್ಲಿ ವಿವರಿಸುತ್ತದೆ. ಅಲ್ಲಿ ಭಗವಂತನ ಭಕ್ತನ ಎಷ್ಟರ ಮಟ್ಟಿಗೆ ಶರಣಾಗತನಾದರೆ ಅಷ್ಟರ ಮಟ್ಟಿಗೆ ಭಕ್ತನು ಬಯಸುವ ಪರಿಪೂರ್ಣತೆಯನ್ನು ಅನುಗ್ರಹಿಸುವುದಾಗಿ ಹೇಳಿದ್ದಾನೆ. ನಿರಾಕಾರವಾದಿಗಳು, ಯೋಗಿಗಳು, ಪ್ರಭುವಿನ ಶತ್ರುಗಳು ಎಲ್ಲರೂ ಪ್ರಭುವಿನ ದಿವ್ಯ ಪ್ರಭೆಯನ್ನು ಸೇರುತ್ತಾರೆ. ಆದರೆ ವೃಂದಾವನದ ನಿವಾಸಿಗಳು ಹೆಜ್ಜೆಗಳನ್ನು ಅನುಸರಿಸುವ ಅಥವಾ ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸುವ ಸಹಕಾರವಾದಿಗಳು ಕೃಷ್ಣನ ನಿವಾಸವಾದ ಗೋಕುಲ ವೃಂದಾವನಕ್ಕೆ ಅಥವಾ ವೈಕುಂಠ ಲೋಕಗಳಿಗೆ ಏರಿ ಹೋಗುತ್ತಾರೆ. ನಿರಾಕಾರವಾದಿಗಳು ಸಕಾರವಾದಿಗಳು ಇಬ್ಬರು ಏನ್ ಮತ್ತೆ ನಿರಾಕಾರವಾದಿಗಳು ಸಕಾರವಾದಿಗಳು ಇಬ್ಬರು ಆಧ್ಯಾತ್ಮಿಕ ರಾಜ್ಯವನ್ನು ಅಥವಾ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸುತ್ತಾರೆ. ಆದರೆ ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನವು ದೊರೆಯುತ್ತದೆ. ಸಕಾರವಾದಿಗಳು ಅವರು ವಿವಿಧ ರಸಗಳಲ್ಲಿ ಪ್ರಭುವನ್ನು ಯಾವ ರೀತಿಯಲ್ಲಿ ಸೇವಿಸಬೇಕೆಂದು ಬಯಸುತ್ತಾರೆ ಎನ್ನುವುದಕ್ಕೆ ಅನುಗುಣವಾಗಿ ವೈಕುಂಠ ಲೋಕದಲ್ಲಿ ಅಥವಾ ವೃಂದಾವನ ಲೋಕದಲ್ಲಿ ಸ್ಥಾನವು ದೊರೆಯುತ್ತದೆ. ಈ ಭೌತಿಕ ಜಗತ್ತಿನ ಹರೇ ಕೃಷ್ಣ ಮಾತಾಜಿ, ಆಗಲ್ಲ ಟೈಮ್ ಆಗಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ. ಈ ವೇದಗಳ ಸಾಕಾರ ಮತ್ತೆ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರಿಯ ಪ್ರಭುವೆ, ಬಹುದೊಡ್ಡ ಪಂಡಿತರಾಗಿ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಲು ಚಿಂತನೆ ಮಾಡುವ ಅನೇಕ ಮಂದಿ ಯೋಗಿಗಳಲ್ವಾ. ಎಷ್ಟೊಂದ್ ಜನ ಯೋಗಿಗಳು ತಮ್ಮ ಯೋಗ ಇದರಿಂದ ಯೋಗ ಸಿದ್ಧಿಯಿಂದ ಭಗವಂತನನ್ನ ಅವನನ್ನ ಅರ್ಥಕೊಳ್ಳಕ್ಕೆ ಟ್ರೈ ಮಾಡ್ತಾರಲ್ವಾ. ಅವರು ದೇಹದಲ್ಲಿನ ಪ್ರಾಣವಾಯುವನ್ನು ನಿಯಂತ್ರಿಸುವುದರಲ್ಲಿ ತೊಡಗಿರುತ್ತಾರೆ. ಈ ಯೋಗಿಗಳೆಲ್ಲ ತಮ್ಮಲ್ಲಿರೋ ಪ್ರಾಣವಾಯುವನ್ನ ನಿಯಂತ್ರಿಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮನಸ್ಸನ್ನು ವಿಷ್ಣುವಿನ ರೂಪದಲ್ಲಿ ನೆಲೆಗೊಳಿಸಿ ಇಂದ್ರಿಯಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿ ಅವರು ಯೋಗಾಭ್ಯಾಸ ಮಾಡ್ತಾರೆ. ಆದರೆ ಬಹು ಶ್ರಮದಾಯಕವಾದ ವೈರಾಗ್ಯ, ತಪಸ್ಸು ಮತ್ತು ಸಂಯಮದಿಂದ ಅವರು ನಿನ್ನ ವಿರೋಧಿಗಳು ಮುಟ್ಟುವ ಗುರಿಯನ್ನೇ ಮುಟ್ಟುತ್ತಾರೆ. ಅಂದ್ರೆ ಹೇಳ್ತಾರೆ, ಇವ್ರು ಎಷ್ಟೆಲ್ಲಾ ಕಷ್ಟಪಟ್ಟರು ಸಹನು ಅವ್ರ ಕಡೆಗೆ ಎಲ್ಲಿ ಹೋಗ್ತಾರೆ ಅಂದ್ರೆ ಅವರು ಭಗವಂತನ ಒಂದು ಬ್ರಹ್ಮಜ್ಯೋತಿಯನ್ನ ತಲುಪ್ತಾರೆ. ಈ ಬ್ರಹ್ಮಜ್ಯೋತಿ ಅಥವಾ ಭಗವಂತನಲ್ಲಿ ಐಕ್ಯ ಆಗ್ತಾರೆ. ಇದನ್ನ ನಿನ್ನ ವೈರಿಗಳು ಸಹನು ವೈರಿಗಳಾಗಿದಾರಲ್ಲ ಅವ್ರಿಗೂ ಸಹ ಈ ಸಾಯುಜ್ಯ ಮುಕ್ತಿ ಸಿಕ್ಕುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟುಕೊಳ್ಬೇಕು ಯಾಕೆ? ಒಂದ್ಸತಿ ಭಕ್ತಿ ಮಾಡಿದ್ರೆ ಅದಕ್ಕೆ ಅದೇ ಸಾಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಇನ್ನು ಕಟ್ಟಿನಲ್ಲಿ ಅವರು ಯೋಗಾಭ್ಯಾಸ ಮಾಡ್ತಾರೆ. ಆದ್ರೆ ಬಹು ಶ್ರಮದಾಯಕವಾದ ವೈರಾಗ್ಯ ಮತ್ತು ತಪಸ್ಸು ಮತ್ತು ಇಷ್ಟೆಲ್ಲ ಮಾಡಿದ್ರು ಸಹ ಅವರು ನಿನ್ನ ವಿರೋಧಿಗಳು ಮುಟ್ಟುವ ಗುರಿಯನ್ನೇ ಮುಟ್ಟುತ್ತಾರೆ ಅಲ್ವಾ. ಭಗವಂತ ಎಷ್ಟು ಜನ ಅವನ ವಿರೋಧಿಗಳು ಮುಂದೆ ಎಲ್ಲ ಬರುತ್ತೆ, ಕಂಸ, ಶಿಶುಪಾಲ, ಇವ್ರಿಗೆಲ್ಲರಿಗೂ ಸಾಯುಜ್ಯ ಮುಕ್ತಿ ಕೊಡ್ತಾನೆ. ಅವರೆಲ್ಲ ಏನ್ ಕಷ್ಟಪಟ್ಟಿದ್ದಾರೆ? ಏನು ಮಾಡಿಲ್ಲ. ಆದ್ರೆ ಯೋಗಿಗಳು ಏನ್ ಇಷ್ಟೆಲ್ಲ ಮಾಡಿದ್ರು ಸಹ ಕಡೆಗೆ ಪಡೆಯೋದು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇವರು. ನೋಡಿ ಏನ್ ಹೇಳ್ತಾರೆ, ಯೋಗಿಗಳು ಊಹಾಪೋಹಗಳ ನಿರಂತರ ಬುದ್ಧಿವಂತ ಮಹಾನ್ ಚಿಂತನ ಕಡೆಗೆ ನಿರಾಕಾರ ಜ್ಯೋತಿಯನ್ನು ತಲುಪುತ್ತಾರೆ. ಪ್ರಭುವಿನ ಬದ್ಧ ಶತ್ರುಗಳು ಸಹ ಇವೆಲ್ಲ ಮಾಡ್ದೇನೆ ತಂತಾವೇ ಇವು ಗುರಿಯನ್ನು ಮುಟ್ತಾರೆ. ಕಂಸ, ಶಿಶುಪಾಲ ಮತ್ತು ದಂತವಕ್ರಂತಹ ರಾಕ್ಷಸರು ಬ್ರಹ್ಮಜ್ಯೋತಿಯನ್ನು ಸೇರುತ್ತಾರೆ. ಇವರೆಲ್ಲರೂ ಈ ತರ ಯೋಗ ಮಾಡ್ಲಿಲ್ಲ, ಏನೂ ಮಾಡ್ದೇನೆ ಭಗವಂತನ ಅನುಗ್ರಹವನ್ನ ಪಡೆದ್ಬಿಟ್ಟು ಅವರು ಅವನ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ತಾರೆ, ಭಗವಂತನಲ್ಲಿ ಲೀನ ಆಗಿದ್ದಾರೆ. ಯಾಕೆಂದ್ರೆ ಅವರು ಸದಾಕಾಲ ಅವರು ಭಗವಂತನ ಪ್ರೀತಿಪೂರ್ವಕವಾಗಿ ನೆನೀತಾ ಇರ್ಲಿಲ್ಲ. ಆದ್ರೆ ಅವನ ಶತ್ರು ಭಗವಂತನ ಶತ್ರುರೂಪವಾಗಿ ಅಥವಾ ಅವನ ಮೇಲಿಂದ ಒಂದು ಅಸೂಯೆಯಿಂದನೋ ಅವನಿಂದ ದ್ವೇಷದಿಂದನೋ ಏನೋ ನೆನೀತಾ ಇರ್ತಾರೆ ಅವರು. ಏಕೆಂದ್ರೆ ಅವರು ಸದಾಕಾಲವು ತಮ್ಮ ಕೃಷ್ಣನ ಕುರಿತನೇ ಚಿಂತನೆ ಮಾಡ್ತಿದ್ರು ಅಲ್ವಾ. ಕಂಸ, ಶಿಶುಪಾಲ, ಈ ಕಂಸ ಅಂತೂ ಯಾವಾಗ ಕೃಷ್ಣ ಬರ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ, ಯಾವಾಗ ಬಂದು ನನ್ ಕೊಲ್ತಾನೆ, ಇದೇ ತರ 3 ಹೊತ್ತು ಇದೆ. ಶಿಶುಪಾಲನೂ ಅಷ್ಟೇ, ಯಾವಾಗ್ಲೂ ಕೃಷ್ಣನ ಕಂಡ್ರೆ ಅವನಿಗೆ ಅಸೂಯೆ ಅಂದ್ರೆ ಅಸೂಯೆ. ಸೊ ಅವನು ಯಾವಾಗ್ಲೂ ಕೃಷ್ಣಂದೇ ನೆನ್ಸ್ತಾ ಇರ್ತಾರೆ. ಇವರೆಲ್ಲ ಈ ರಾಕ್ಷಸರು ಈ ಭಗವಂತನ ಯಾವಾಗ್ಲೂ ಅವನ ಒಂದು ವಿರೋಧವಾಗಿನೇ ಸದಾ ನೆನೀತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಸಾಯುಜ್ಯ ಪದವಿ ಸಿಕ್ತು. ಅವ್ರೇನು ಯೋಗ ಮಾಡ್ಲಿಲ್ಲ, ಏನು ಕಷ್ಟ ಪಡ್ಲಿಲ್ಲ, ಏನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾ ನೆನೀತಿದ್ರು. ಒಂದು ಒಳ್ಳೆ ತರದಾಗಿಲ್ಲ ಇರ್ಬೋದು ಅಥವಾ ಕೆಟ್ಟ ತರ ಸದಾ ಭಗವಂತನ ನೆನೀತಿದ್ರು. ಗೋಪಿಯರಂತಹ ಸ್ತ್ರೀಯರು ಕೃಷ್ಣನ ಸಮೀಪವರ್ತಿಗಳಾಗಿದ್ದರು. ಅವರು ಕೃಷ್ಣನ ಚೆಲುವಿಗೆ ಅಂದ್ರೆ ಇಲ್ಲಿ ಗೋಪಿಯರು ಹೇಳ್ತಾ ಇದ್ದಾರೆ, ಅವರು ಮಾಧುರ್ಯ ಭಾವದಲ್ಲಿ ಭಗವಂತನನ್ನ ಇಷ್ಟಪಡ್ತಿರ್ತಾರಲ್ವಾ. ಅದು ಕಾಮರೂಪವಾಗಿರುತ್ತೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ಅವರು ಸಹ ಕೃಷ್ಣನ ತೋಳುಗಳು ತಮ್ಮನ್ನ ಅಪ್ಪಿಕೊಳ್ಳದಂತೆ ಅವರ ಬಯಕೆ ಈ ತರ ಆಗಿರುತ್ತೆ. ಹಾಗೆ ವೈದಿಕ ಸೂತ್ರಗಳಿವೆ. ನಾನು ನಿನ್ನ ಚರಣ ಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಅಂದ್ರೆ ಇದೆಲ್ಲ ಇದಕ್ಕೆ ನಾನು ವೇದ ಹೇಳ್ತಾ ಇದೆ, ನಾನು ನಿನ್ನ ಚರಣ ಕಮಲಗಳ ಮನಸ್ಸನ್ನು ಕೇಂದ್ರೀಕರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಗೋಪಿಯರಂತ ಸ್ತ್ರೀಯರು ಕಾಮದ ಒತ್ತಡದಿಂದ ನಿನ್ನ ಮನಸ್ಸನ್ನು ನಿಲ್ಲಿಸುತ್ತಾರೆ ಅಲ್ವಾ. ನಾವು ಭಗವದ್ಧಾಮಕ್ಕೆ ಹಿಂದಿರುವುದಕ್ಕಾಗಿ ನಿನ್ನ ಪಾದಕ ಮನಸ್ಸನ್ನು ನಿಲ್ಲಿಸುತ್ತೇವೆ. ನಿನ್ನ ಶತ್ರುಗಳು ನಿನ್ನ ಕೊಲ್ಲುವುದು ಹೇಗೆ ಎಂದು ಯೋಚಿಸುತ್ತಾ ಮನಸ್ಸನ್ನು ಸದಾ ನಿನ್ನಲ್ಲಿ ಕೇಂದ್ರೀಕರಿಸುತ್ತಾರೆ.
ಮತ್ತು ನಿರಾಕಾರ ಜ್ಯೋತಿಯನ್ನು ತಲುಪುವುದಕ್ಕಾಗಿ ಯೋಗಿಗಳು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಇವರೆಲ್ಲ ಗೋಪಿಗಳ ಅವರ ಪ್ರೇಮನೇ ಬೇರೆ ತರ. ಆದ್ರೆ ಶತ್ರುಗಳು ನಿನ್ನನ್ನ ಸದಾ ನೆನೀತಾರೆ. ಮತ್ತೆ ಯೋಗಿಗಳು ಅವರೆಲ್ಲರೂ ಸದಾ ನೆನ್ಬಿಟ್ಟು ಅವೆಲ್ಲರೂ ಸಹ ನಿನ್ನ ಒಂದು ನಿನ್ನನ್ನ ತಲುಪುವುದಕ್ಕಾಗಿನೇ ಎಲ್ಲರೂ ಇದ್ ಮಾಡ್ತಾ ಇದ್ದಾರೆ, ತಮ್ಮ ಒಂದು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ನೀನು ಎಲ್ಲಾ ಭಕ್ತರನ್ನು ಒಂದೇ ಸಮನಾಗಿ ಕಾಣುತ್ತಿ. ಆದ್ರಿಂದ ಈ ವಿವಿಧ ಜನರು ಬೇರೆ ಬೇರೆ ರೀತಿಗಳ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದರೂ ಬೇರೆ ಬೇರೆ ವಿಷಯ ಗ್ರಹಣ ರೀತಿಗಳ ಅನುಗುಣವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸ್ತಾರೆ. ಅಂದ್ರೆ ನೀನು ಎಲ್ಲಾರ್ಗೂ ಸಮನಾಗಿ ನೋಡ್ತೀಯ. ಆದ್ರಿಂದ ಅವ್ರವ್ರ ರೀತಿ, ಅವರು ನಿನ್ನನ್ನ ಒಂದು ಭಜಿಸೋದು ಅಥವಾ ನಿನ್ನನ್ನ ಒಂದು ನಿನ್ನ ಸದಾ ನೆನೆಯೋದು ಬೇರೆ ಬೇರೆ ರೀತಿ ಇರಬಹುದು. ಆದ್ರೆ ಅವರೆಲ್ಲರಿಗೂ ನೀನು ಪರಿಪೂರ್ಣತೆಯನ್ನ ಅಂದ್ರೆ ಕೊಡ್ತೀಯಾ, ಆಧ್ಯಾತ್ಮಿಕ ಪರಿಪೂರ್ಣತೆ ಸಾಧಿಸುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಸೊಗಸಾದ ಪದ್ಯವನ್ನ ಹೇಳ್ತಾ ಇದ್ದಾರೆ. ಪ್ರಿಯ ಪ್ರಭುವೆ, ನಿನ್ನ ಚರಣ ಕಮಲಗಳ ಧ್ಯಾನದಲ್ಲಿಯೇ ಸದಾ ನಿರತರಾಗುವುದು ಕಷ್ಟ ಅಲ್ವಾ? ಯಾವಾಗ್ಲೂ ನಿನ್ನನ್ನ ಚರಣ ಕಮಲದಲ್ಲಿ ನಮ್ಗೆ ಗೊತ್ತೇ ಇದೆ, ಜಪ ಮಾಡ್ಬೇಕಾದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅಲ್ವಾ? ಸದಾ ನಿನ್ನನ್ನು ನೆನೆಸೋದು ತುಂಬಾ ಕಷ್ಟ. ಆಗಲೇ ನಿನ್ನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಅಲೌಕಿಕ ಪ್ರೀತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವ ಮಹಾನ್ ಭಕ್ತರಿಗೆ ಮಾತ್ರ ಇದು ಸಾಧ್ಯ ಅಂತಾರೆ. ಯಾರು ಸದಾ ಅಂದ್ರೆ ಭಕ್ತಿ ಪೂರ್ವಕವಾಗಿ ಅಲೌಕಿಕ ಎಲ್ಲ ಒಂದು ಇದ್ ಮಾಡಿರ್ತಾರಲ್ಲ, ಅಂತವರಿಗೆ ಮಾತ್ರ ನಿನ್ನನ್ನ ಸದಾ ನೆನಲಿಕ್ಕೆ ಸಾಧ್ಯ. ಪ್ರಿಯ ಪ್ರಭುವೆ, ಕೆಲ ಕಾಲವಾದರೂ ನನ್ನ ಮನಸ್ಸು, ಶ್ರೀಧರ ಸ್ವಾಮಿಗಳು ಕೇಳ್ತಾ ಇದ್ದಾರೆ, ಈ ಕೆಲ ಕಾಲವಾದರೂ ನನ್ನ ಮನಸ್ಸು ಹೇಗಾದರೂ ನಿನ್ನ ಚರಣ ಕಮಲಗಳ ದಾನದಲ್ಲಿ ಇರುವಂತಾಗಲಿ ಎಂದು ಬಯಸ್ತೇನೆ. 24 ಗಂಟೆನೂ ಬೇಡ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೆ ನಿನ್ನ ಚರಣ ಕಮಲಗಳನ್ನ ಒಂದು ನೆನೆಸೋ ಒಂದು ಭಾಗ್ಯವನ್ನ ನನಗೆ ಒಂದು ಅವಕಾಶವನ್ನ ಕೊಡು ಪರಮಾತ್ಮ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಆಧ್ಯಾತ್ಮಿಕ ಕಾರ್ಯನಿರತರು ಆಧ್ಯಾತ್ಮಿಕ ಪರಿಪೂರ್ಣತೆ ಸಾಧಿಸುವುದನ್ನು ಭಗವದ್ಗೀತೆಯು ವಿವರಿಸುತ್ತದೆ. ಅಲ್ಲಿ ಭಗವಂತನು ಭಕ್ತನು ಎಷ್ಟರ ಮಟ್ಟಿಗೆ ಶರಣಾತನ ಆದರೆ ಅಷ್ಟರ ಮಟ್ಟಿಗೆ ಭಕ್ತನು ಬಯಸುವ ಪರಿಪೂರ್ಣತೆಯನ್ನು ಅನುಗ್ರಹಿಸಾಗಿ ಹೇಳ್ತಾನೆ. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ತರವಾಗಿ ಭಗವಂತನನ್ನ ಯಥಾಮಾಂ ಪ್ರಪದ್ಯತೆ ಅಂದ್ರೆ ಯಾರ್ಯಾರು ಯಾವ ತರದಾಗಿ ಅಥವಾ ಎಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಶರಣಾಗ್ತೀವೋ ಅಷ್ಟರ ಮಟ್ಟಿಗೆ ಭಗವಂತ ನಮ್ಗೆ ಒಲಿತಾನೆ, ನಮ್ಗೆ ಒಂದು ಆ ಕರುಣೆಯನ್ನ ಅನುಗ್ರಹವನ್ನ ಕೊಡ್ತಾ ಹೋಗ್ತಾನೆ. ನಾವ್ ಎಷ್ಟರ ಮಟ್ಟಿಗೆ ನಾವು ಅವನಿಗೆ ಶರಣಾಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟನ್ನು ಭಕ್ತನು ಬಯಸುವ ಪರಿಪೂರ್ಣತೆಯನ್ನು ಅನುಗ್ರಹಿಸ್ತಾಗಿ ಹೇಳಿದ್ದಾನೆ. ನಿರಾಕಾರವಾದಿಗಳು, ಯೋಗಿಗಳು, ಪ್ರಭುವಿನ ಶತ್ರುಗಳು ಎಲ್ಲರೂ ಪ್ರಭುವಿನ ದಿವ್ಯ ಪ್ರೇಮವನ್ನು ಸೇರುತ್ತಾರೆ. ಆದರೆ ಎಲ್ಲರೂ ಸೇರ್ತಾರಲ್ವಾ? ನಿರಾಕಾರವಾದಿಗಳು ಭಗವಂತನ ಸೇರ್ತಾರೆ. ಎಲ್ಲಾರು ಫೈನಲ್ ಗುರಿ ಏನಂತ ಹೇಳಿದ್ರೆ ಭಗವಂತನನ್ನ ಸೇರೋದೇ ಆಗಿದೆ. ಬಟ್ ಅಂದ್ರೆ ಎಲ್ಲಾರು ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಲೀನವಾಗ್ತಾರೆ. ಬ್ರಹ್ಮಜ್ಯೋತಿಯಲ್ಲಿ ಲೀನ ಆದ್ರೆ ಮತ್ತೆ ಅವ್ರಿಗೆ ಅಂದ್ರೆ ಭಗವಂತನ ಒಂದು ಸೇವೆ ಸಿಕ್ಕೋದಿಲ್ಲ, ಭಕ್ತಿ ಸೇವೆ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಅಕಸ್ಮಾತ್ ಅಲ್ಲಿ ಅವ್ರಿಗೆ ಇದಾಗ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರು ಮತ್ತೆ ಒಂದು ಜನ್ಮವನ್ನ ತಾಳ್ಕೊಂಡು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ವೃಂದಾವನದ ನಿವಾಸಿಗಳ ಹೆಜ್ಜೆಗಳನ್ನೇ ಅನುಸರಿಸುವ ಅಥವಾ ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸುವ ಸಾಕಾರವಾದಿಗಳು ಕೃಷ್ಣನ ನಿವಾಸವಾದ ಗೋಲೋಕ ಬೃಂದಾವನಕ್ಕೆ ಅಥವಾ ವೈಕುಂಠ ಲೋಕಗಳಿಗೆ ಏರಿ ಹೋಗುತ್ತಾರೆ. ಅಂದ್ರೆ ಗೋಪಿಗಳ ಬೃಂದಾವನದ ನಿವಾಸಿಗಳು ಅವರ ಒಂದು ಹೆಜ್ಜೆಗಳನ್ನ ಅವರ ಇದನ್ನ ನಾವು ಅನುಸರಿಸಿದ್ರೆ, ಅವರ ಹೆಜ್ಜೆಗಳ ಗುರ್ತನ್ನ ನಾವು ಅನುಸರಿಸ್ಕೊಂಡು ಹೋದ್ರೆ ಅಥವಾ ಭಕ್ತಿಪೂರ್ವಕ ಸೇವೆಯನ್ನ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಕೃಷ್ಣನ ಒಂದು ಗೋಲೋಕಧಾಮ ಅಥವಾ ವೈಕುಂಠ ಧಾಮಕ್ಕೆ ನಾವು ಹೋಗ್ಬಹುದು ಅಂತ ಹೇಳ್ತಾರೆ. ನಿರಾಕಾರವಾದಿಗಳು ಸಾಕಾರವಾದಿ ಇಬ್ಬರು ಆಧ್ಯಾತ್ಮಿಕ ರಾಜ್ಯವನ್ನು ಅಥವಾ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸ್ತಾರೆ. ಈ ನಿರಾಕಾರವಾದಿಗಳು ಮತ್ತೆ ಇವರೆಲ್ಲ ಭಗವಂತನ ಆಧ್ಯಾತ್ಮಿಕ ಗಗನ ಅಂತ ಹೇಳಿದ್ರೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಭಗವಂತನ ಬ್ರಹ್ಮನ್ ಇದ್ರಲ್ಲಿ ಸಾಯುಜ್ಯ ಮೂರ್ತಿ ಅಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಆದರೆ ನಿರಾಕಾರವಾದಿಗಳೇ ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನವು ದೊರೆಯುತ್ತದೆ. ಸಾಕಾರವಾದಿಗಳಿಗೆ ಅವರು ವಿವಿಧ ರಸಗಳಲ್ಲಿ ಪ್ರಭುವನ್ನು ಯಾವ ರೀತಿಯಲ್ಲಿ ಸೇವಿಸಬೇಕೆಂದು ಬಯಸುತ್ತಾರೆ ಎನ್ನುವುದಕ್ಕೆ ಅನುಗುಣವಾಗಿ ವೈಕುಂಠ ಲೋಕದಲ್ಲಿ ಅಥವಾ ಬೃಂದಾವನ ಲೋಕದಲ್ಲಿ ಸ್ಥಾನವು ದೊರೆಯುತ್ತದೆ. ಅಂದ್ರೆ ಸಾಕಾರವಾದಿ ಯಾರು ಭಗವಂತನ ಭಕ್ತಿ ಮಾಡ್ತಾರೋ ಅವರು ಯಾವ ರಸದಲ್ಲಿ ಯಾವ ಇದರಲ್ಲಿ ನೀವು ಭಾವನೆಯಲ್ಲಿ ಭಗವಂತನನ್ನ ನಾವು ಒಂದು ಇದ್ ಮಾಡ್ತೀವಲ್ಲ, ಭಕ್ತಿ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಭಗವಂತ ನಮ್ಗೆ ಯಾವ ಒಂದು ವೈಕುಂಠ ಲೋಕವನ್ನು ಅಥವಾ ಬೃಂದಾವನ ಲೋಕವನ್ನು ಎಲ್ಲಿ ಸೇರ್ಬೇಕೋ ಅಲ್ಲಿಗೆ ನಮ್ಗೆ ಅಲ್ಲಿಗೆ ಕರ್ಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಟೈಮ್ ಆಯ್ತು. ಕೃಷ್ಣ ಟೈಮ್. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಸ್ಪೀಡ್ ಆಗಿ ಹೇಳ್ಬಿಟ್ಟು ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಮಾತಾಜಿ. ಹಾಕ್ತೀನಿ ಮಾತಾಜಿ ಈಗ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಏನಾರ ಸ್ವಲ್ಪನಾರ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ ಧನ್ಯವಾದಗಳು ಪತಿತಾನ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನೆಗೆದಂತ ಎಲ್ಲ ಭಕ್ತರು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಮಂಗಳ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಅಟೆಂಡೆನ್ಸ್ ಕೃಷ್ಣ ಹಾಕಿ, ಧನ್ಯವಾದಗಳು ಅಟೆಂಡೆನ್ಸ್ ಮಾತಾಜಿ. ಹಾಕಿಲ್ಲ, ಹಾಕ್ತೀನಿ ಮಾತಾಜಿ. ಹಾಕಿ ಪ್ರವೀಣ ಮಾತಾಜಿ ಹಾಕಿದ್ದೀರಾ ಪಾಪ? ಅಟೆಂಡೆನ್ಸ್ ಹಾಕ್ತೀನಿ. ಪ್ರವೀಣ ಮಾತಾಜಿ ಥ್ಯಾಂಕ್ ಯು ಪಾಪ. ಈ ಸತಿ ತುಂಬಾ ಇದಾಯ್ತಲ್ಲ, ನಿಮ್ಗೆ ತೊಂದ್ರೆ ಆಯ್ತು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದ ಮಾತಾಜಿ? ಕೇಳಿಸ್ತಾ ಇದೆ ಹಾಕಿಲ್ಲ ಮಾತಾಜಿ. ಮಾತಾಜಿ. ಕೇಳಿಸ್ತದಲ್ವಾ? ಓಕೆ ಮಾತಾಜಿ, ತುಂಬಾ ಚೆನ್ನಾಗಿ ಆಯ್ತು ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿ ಎಲ್ಲ ನಡೆಸಿಕೊಟ್ಟು ಅಟೆಂಡೆನ್ಸ್ ಹಾಕ್ಸಿದ. ಎಕ್ಸ್ಪ್ಲೇನ್ ಮಾಡಿದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಪಾಪ ತೊಂದ್ರೆ ಪಟ್ಕೊಂಡ್ರಿ ತುಂಬಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಎರಡು ಮಾತಾಜಿಗೂ ಸಹ, ಪ್ರವೀಣ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ಎಲ್ಲರಿಗೂ ಇಬ್ಬರಿಗೂ. ಥ್ಯಾಂಕ್ ಯು. ಇಷ್ಟೋ ತನಕ ಕೇಳಿದ್ದಕ್ಕೆ ಎಲ್ಲರಿಗೂ ಎಷ್ಟು ಅರ್ಥ ಆಯ್ತು, ಎಷ್ಟು ಬಿಡ್ತೋ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ತುಂಬಾ ಕೃಷ್ಣ. ಚೆನ್ನಾಗಿತ್ತು ಮಾತಾಜಿ. ಅಟೆಂಡೆನ್ಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಿಮ್ ಮುಖ ವಿಡಿಯೋ ತೋರಿಸಿ ಮಾತಾಜಿ. ಕಳಿಸಿದ್ದಾರೆ 2 ಸಲ ಕಳಿಸಿದ್ರಂತ ಲಿಂಕ್. ಕಳಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಆಯ್ತಾ ಅಟೆಂಡೆನ್ಸ್ ಎಲ್ಲರದು? ಅಟೆಂಡೆನ್ಸ್ ಹಾಕಿದ್ವಾ ಎಲ್ಲವೂ? ಎಲ್ಲರೂ ಸರಿ ಹಾಕಿದ್ರೆ ಮಾತಾಜಿ. ಅಟೆಂಡೆನ್ಸ್ ಆಯ್ತು, ಲಿಂಕ್ ಕರ್ಕೊಂಡು ಹಾಕಿ ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮೀಟಿಂಗ್? ಎಂಡ್ ಮಾಡ್ಲಿ ಅಲ್ವಾ? ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ, ನಿಮ್ಗೆ ಧನ್ಯವಾದಗಳಪ್ಪ. ಧನ್ಯವಾದಗಳು ಮಾತಾಜಿ. ಉಮಾ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ. ಸ್ವಲ್ಪ ಅಡೆತಡೆ ಆಯ್ತು, ಕ್ಷಮಿಸಿ ಮಾತಾಜಿ. ಇಲ್ಲಪ್ಪ, ಪಾಪ ನೀವು ಅದು ಆ ಒಂದು ಸರ್ವಿಸ್ ಮಾಡ್ತಾ ಇದ್ದೀರಲ್ಲ ಮಾತಾಜಿ, ದಟ್ ಇಸ್ ಗ್ರೇಟ್ ಅಲ್ವಾ ಮಾತಾಜಿ? ಈ ನೆಟ್ ನನಗೆ ಗೊತ್ತಿಲ್ಲ, ನಾ ಹೇಳಿದ್ನಲ್ಲ ನಮ್ಮನೆದು ಹೋಗುತ್ತೆ ಬರುತ್ತೆ ಅಂತ. ಹೌದು ಮಾತಾಜಿ. ಕೃಷ್ಣ ಮಾತಾಜಿ, ಕ್ಲಾಸ್ ಎಂಡ್ ಮಾಡಿ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ.